ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಕ್ಲೇನ್ ಮಾತಮ್ಮ ಕೇಳಿದ್ಕೊಂಡು ಹೊಸಕುರಲದ ಇನಿತ ಸುದ್ದಿಗೊಂಚಲು ಶುರು ಮಂತೊಂದಿಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ನವೀಕರಣಡು ಹೊಸ ರೂಪಡು ಕಂಗೊಳಿ ಸಾವನ ಕುಂಪಲ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ಕ್ಷೇತ್ರಡು ಸಾಮೂಹಿಕ ಶ್ರೀ ದುರ್ಗಾ ನಮಸ್ಕಾರ ಪೂಜೆ ಬುಧವಾರ ರಾತ್ರಿ ನಡೆತಂಡು. ಕುಂಪಲ ಪರಿಸರಡು ಆಧ್ಯಾತ್ಮಿಕ ನಿಲೆ ಸಾನ್ನಿಧ್ಯದ ಕ್ಷೇತ್ರ ಆದ ಹಿರಿಯರೆರ್ದು ಬೆಳಗದ ಬತ್ತಿನ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ಕ್ಷೇತ್ರ ಇತ್ತೆ ಧರ್ಮದರ್ಶಿಲು ಶ್ರೀ ಚರಣ್ ಬೇಬಿ ನಾರಾಯಣ್ ಪಂಡಿತರ್ನ ಮುತಾಲಿಕೆಡು ನನಲಾತು ಅಭಿವೃದ್ಧಿಯಾದ ಊರ್ದ ಪರವೂರ್ದ ದಾನಿಲಿನ ಸಹಕಾರಡು ನವೀಕರಣಡು ಹೊಸ ರೂಪ ಪಡೆದು ಪುನರ್ ಪ್ರತಿಷ್ಠೆ ಬ್ರಹ್ಮಕಲಶೋತ್ಸವದ ಸಂಭ್ರಮನ್ ಪಡೆದು ಕಂಗೊಳಿ ಸಾವುಂದುಂಡು. ಶ್ರೀ ಕ್ಷೇತ್ರಡು ಪುನರ್ ನಿರ್ಮಾಣ ಬ್ರಹ್ಮಕಲಶೋತ್ಸವ ಸಮಿತಿದ ಸಹಕಾರಡು ನರಿಕೊಂಬು ಕೇಶವ ಶಾಂತಿಯರ್ನ ಪೌರೋಹಿತ್ಯಡು ಸಾಮೂಹಿಕ ಶ್ರೀ ದುರ್ಗಾ ನಮಸ್ಕಾರ ಪೂಜೆನು ಬುಧವಾರ ರಾತ್ರಿ ನಡಪಾಯಿರು. ओम राम ह्रीं क्रों ह्रीं कुंडुके मृत्योर्दुर्यांतरोगे ग्रसितो मंदिरदा निस्तता किं मृदित्वा किं मां कृष्णां श्रीपद्मनिवेदने ता विष्णुपत्या वदव्याः ओम निरञ्जयतलुरगे वयं विदत्यमा भगवानविदत्यगे प्रयामि रजस्कारवस्कारदानं प्रोत्सायामि ओम साप्तापंचात्मरारेः त्वया मातृरूपिणे चित्रैषूर्यमाना देवी देव्यास्मि शूलक्षदा मातृशूलक्षदा राजयन्ति आपदम्ये नागेनागय सम्पदम्ये प्रापय प्रापय सकलमुदा नागय सम्पदम्ये प्रापय प्रापय सकलमुदा नागय देवी मुक्तिर्विनिकान्ते शरणोत्पद्ये श्री दुर्गा नमो नमः श्री दुर्गा प्रतिष्ठापयामि दुर्गा उत्पादुदां समर्पयामि ओम अस्मादिवर्गनाच्योनां सागरस्य निग्रह चक्रं ददातोरणं विशिष्यतो चक्रवो नितरं यान्तो यशस्वं ब्रह्मदेवता आपदमेनां पदमे प्रापयामि श्री दुर्गा श्री दुर्गा प्रतिष्ठापयामि
ಸಾಮೂಹಿಕವಾದ ಪ್ರಾರ್ಥನೆ ಸಾಮೂಹಿಕವಾದ ನಮ್ಮ ಒಗ್ಗಟ್ಟಿಲ್ಲ ವಿಶೇಷವಾದ ಚಿಂತನ ಫಲ ಉಂಡುಗೆ ಹಾಗೆ ಆ ಫಲಲ್ಲ ಸನಾತನ ಧರ್ಮಗಳ ಭಕ್ತ ಕುಟುಂಬಗಳ ಗೋವಿಂದ ಗೋವಿಂದ ಶ್ರೀಮದ್ ರಾಮ ರಮಣ ಹರಿ ಗೋವಿಂದ ಗೋವಿಂದ. ಕ್ಷೇತ್ರದ ಧರ್ಮದರ್ಶಿಲು ಶ್ರೀ ಚರಣ್ ಬೇಬಿ ನಾರಾಯಣ್ ಪಂಡಿತ್, ಸಮಿತಿದ ಪ್ರಮುಖರು ಶಿವಪ್ರಸಾದ್ ಕುಂಪಲ, ಸತ್ಯನಾರಾಯಣ ಹೂಡೆ, ದೇವದಾಸ್ ಎನ್ ಪೂಜಾರಿ ಬಾರ್ದೆ, ಭಗವಾನ್ ದಾಸ್ ಶೆಟ್ಟಿ, ಸುರೇಶ್ ಕೆಪಿ, ಜಯಂತ್ ಕೊಂಡಾಣ, ಶೇಖರ್ ಕುಂಪಲ, ಬಿ ನಾರಾಯಣ್ ಕುಂಪಲ, ಸುರೇಂದ್ರ ಕುಂಪಲ, ಗಣೇಶ್ ಕೆಎನ್ ಇಂಚಿತಿ ಪ್ರಮುಖರು ಪೂಜಾ ಸೇವೆದ ಮುತಾಲಿಕೆಡಿದ್ದೇರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಲದ ಕಿಶೋರ್ ಡಿಕೆ ಮುತಾಲಿಕೆಡು ಕುಡ್ಲ ಪವನ ಕಲಾವಿದರ ತಂಡದ ಅರುಣ್ ಚಂದ್ರ ಬಂಟ್ವಾಳ ಬರೆಯಿನ ಹೊಸ ನಾಟಕ ರಿಕ್ಷಾ ಡ್ರೈವರ್ದ ಮುಹೂರ್ತ ಕಾರ್ಯಕ್ರಮ ಕುಂಪಲ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ಕ್ಷೇತ್ರಡು ಬುಧವಾರ ಕಾಂಡೆ ನಡೆತಂಡು. ಕಿಶೋರ್ ಡಿಕೆ ಮುತಾಲಿಕೆದ ಪವನ ಕಲಾವಿದರು ಕುಡ್ಲ ತಂಡದ 2ನೇ ವರ್ಷದ ಹೊಸ ನಾಟಕ ರಿಕ್ಷಾ ಡ್ರೈವರ್ದ ಮುಹೂರ್ತನ ಕುಂಪಲ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ಕ್ಷೇತ್ರಡು ಬುಧವಾರ ಕಾಣೆ ನಡಪಾಯಿರು. ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ಕ್ಷೇತ್ರದ ಧರ್ಮದರ್ಶಿಲು ಶ್ರೀ ಚರಣ್ ಬೇಬಿ ನಾರಾಯಣ್ ಪಂಡಿತ್ ರಿಕ್ಷಾ ಡ್ರೈವರ್ದ ಕತೆ ಬೊಕ್ಕ ಬ್ರೋಷರ್ನು ಬಿಡುಗಡೆ ಮಲ್ದದ ಹೊಸ ನಾಟಕ ಯಶಸ್ವಿ ಆವಡ ಪಂಡದ ಶುಭ ಆಶೀರ್ವಚನದ ಪಾತ್ರ ಪಂಡೇರು. ದುರಿತೊಳಿತ್ತನಲ್ಲ ಆ ಮಹಾಗಣಪತಿಲ ದೇವಿಲ ಕಾಲಭೈರವಿಲ ಪೂರ ಆ ದುರಿತನು ಪೂರ ಪರಿಹಾರ ಮಂತದು ಹೊರ್ಲುಡೆ 10 ಜನ ತೂಪುನಂಚದು 10 ಜನ ಎಡ್ಡ್ಯಾಂಡು ಪನ್ಪುನ ಬಾಯಿಟ್ ಪಾತೆರ ಬರ್ಪುನಂಚಿನ ಭಾಗ್ಯನು ಆ ಚಾಮುಂಡೇಶ್ವರಿ ಆದಿಶಕ್ತಿ ಪೂರ್ಣ ಅನುಗ್ರಹ ಅಂಚನೆ ವಿಷಯಗಳಿಗೆ ಪನ್ಪುನ ಇತ್ತನಲ್ಲ ಇನ್ನು ಅಮೃತಗಳಿಗೆ ಮಂತದ್ದು ಕೈ ನೀಡಿದೆ ಎಂಕ್ಲಿಗೆ ಅನುಗ್ರಹ ಮನ್ಪುರು ಚಾಮುಂಡೇಶ್ವರಿ ಮನದ ಆದಿಶಕ್ತಿರ ಮನಪೂರ್ವಕವಾದ ಪ್ರಾರ್ಥನೆ.
ಅಧ್ಯಕ್ಷರು ಪನ್ಪುನಾರು ಓಯರ್ಸ ನಾಟಕ ಪವನ ಕಲಾವಿದರ ಪನ್ಪುನಕ್ಲ ಕೈಟ್ ನಾಟಕ ಕೈಗೂಡ್ದಿತ್ತೀರು ಅಂಚಾದು ಅವು ಪೊರ್ಲುಡೆ ಕೈಗೂಡ್ದು ಯಶಸ್ವಿ ಆತದೆ ಅಂಚನೆ ಈ ವರ್ಷಲ ಆ ಪವನ ಕಲಾವಿದರನ್ನ ಕೈಟು ರಿಕ್ಷಾ ಡ್ರೈವರ್ ಪನ್ಪುನ ನಾಟಕನ ಅಕಲ್ನ ಕೈಟು ಮನ್ಪುಡು ಪನ್ಪುನ ನೆನವರಿಕೇನು ಈ ಸಾನ್ನಿಧ್ಯಡು ಪೂರ ಮಂತದೇರು ಅಂಚೆ ಅದು ಪುನಃ ಇನ್ನಿತ ಬಿಡುಗಡೆ ಪೂರ ಆಂಡು ಪೊರ್ಲುಡೆ ಆ ನಾಟಕ ಊರೂರು ಪ್ರಚಾರ ಆದು ನನ್ನೆಲ್ಲ ಜನಕ್ಕಳಿಗೆ ಆ ತೂಪುನಂಚಿನ ಅನುಗ್ರಹ ಆ ದೇವಿರ ಕೊರಡು ಅಂಚಿನ ಸಕ್ಸಸ್ ಆವಡು ಪೂರೇರಿಗಲ ಆ ರಿಕ್ಷಾ ಡ್ರೈವರ್ ಪನ್ಪುನ ನಾಟಕ ಯಶಸ್ವಿಯಾದ ಬರಡು ಬಂದು ಈ ಕ್ಷೇತ್ರಡು ಎನ್ನ ಆ ದೇವಿಯ ಪ್ರಾರ್ಥನೆ. ಕೊಲ್ಯ ಬಿಲ್ಲವ ಸೇವಾ ಸಮಾಜದ ಅಧ್ಯಕ್ಷರು ಹರೀಶ್ ಮುಂಡೋಳಿ, ದೇವಸ್ಥಾನದ ಪ್ರಮುಖರು ಶೇಖರ್ ಕುಂಪಲ, ದೇವದಾಸ್ ಕುಂಪಲ ಶುಭ ಹಾರೈಸಿರು. ಅವರದು ಬೊಕ್ಕ ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರಡು ಬ್ರೋಷರ್ ಬಿಡುಗಡೆ ಕಾರ್ಯಕ್ರಮನ ಹಿರಿಯ ರಂಗನಟೆ ರಮಾ ಬಿಸಿ ರೋಡ್ ತುಡರ್ ಬೆಳಗಾದು ಚಾಲನೆ ಕೊರ್ದು ನಾಟಕ ಯಶಸ್ವಿ ಪ್ರದರ್ಶನ ಆವಡು ಪಂಡದ ಎಡಬೈಕೆರು ದಾಯ ಪಂಡ ಪುಟ್ಟು ನಗ ನಂಗೆ ನಡೆಲ ಇಜ್ಜಿ ನುಡಿಲ ಇಜ್ಜಿ ಸೈತಿ ಬೊಕ್ಕ ನಡೆಲ ಇಜ್ಜಿ ನುಡಿಲ ಇಜ್ಜಿ ನಡೂಟು 4 ದಿನ ಬದುಕುನ ಒಂಜಿ ಕಾಂಪಿಟೇಷನ್ ಬದುಕು ಅಪ್ಪಗ ನಡೆಲ ಉಂಡು ನುಡಿಲ ಉಂಡು ಆ ನಡೆ ಪಕ್ಕ ನುಡಿ ಸಾರ್ಥಕವಾದ ಆಪುನ ರೀತಿಡ್ ಸಾಧನೆ ಮಲ್ತೊಂದು ಪೋಯನ್ನ ಅಂಡ ನಮ್ಮ ಸೈತಿನ ಹಿಡಿದು ಬೊಕ್ಕಲ ಬದುಕುವ ಪನ್ಪಿನೇಕ್ ಕಲಾವಿದರೇ ಸಾಕ್ಷಿ. ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರದ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಸತೀಶ್ ಕುಂಪಲ ಪಾತಿರೊಂದು ಕಿಶೋರ್ ಡಿಕೆ ನಮ್ಮ ಕುಂಪಲದಾರಂದು ಪನಿಯರೆ ಪೆರ್ಮೆ ಆಪುಂಡು ಅರೆನ ನಾಟಕ ಅರೆನ ತಂಡ ಮಲ್ಲ ಪುದರ್ ಪಡೆವಡು ಪಂಡದು ಎಡಬೈಕೆರು ರಿಕ್ಷಾದ ಬೆನ್ಪೇರ ಆಕಲಿಗೆ ಸರಿಯಾದ ಸಂದೇಶ ಪೋಪುನಂಚಿನ ಒಂಜಿ ಕತೆ ಆದುಪ್ಪುನಿ ನಂಬುದೆ ಆ ಮೂಲಕ ಸಮಾಜ ರಿಕ್ಷಾ ಡ್ರೈವರ್ನ ಒಂಜಿ ನಿಜವಾಯಿನ ಕೊಡುಗೆ ಮಲ್ಲ ದಯಪಂಡ ಊರುಡು ರಿಕ್ಷಾ ಡ್ರೈವರ್ಗೆ ಗೊತ್ತಾಪುನಾಥ ಸಂಗತಿ ಬ್ಯಾತಿ ಏರೆಗ್ಲ ಗೊತ್ತಾಪುಜಿ ರಿಕ್ಷಾ ಡ್ರೈವರ್ ಒಪ್ಪುನಾಥ ಮಾಹಿತಿ ಏರೆಗ್ಲ ಎರಡಲ ಒಪ್ಪುಜಿ ಅಂಚಾದ ರಿಕ್ಷಾ ಡ್ರೈವರ್ ಬದುಕುನ ಜೀವನಲ ಕಷ್ಟದ ಜೀವನ ಆ ರಿಕ್ಷಾನ ನಂಬುದು ಬದುಕುನಿ ಅಂಚಾದ ಆ ರಿಕ್ಷಾ ಡ್ರೈವರ್ನ ಕಥೆನ ಆಧರಿಸಿದ ಮಲ್ದನಂಚಿನ ಈ ಒಂದು ನಾಟಕ ಅತ್ಯಂತ ಉತ್ತುಂಗ ಬೋರ್ಡು ಈ ದಕ್ಷಿಣ ಕನ್ನಡ ಜಿಲ್ಲೆಡು ಉಡುಪಿ ಜಿಲ್ಲೆಡು ಕರಾವಳಿ ಜಿಲ್ಲೆಡು ಮುಂಬೈಡು ವಿದೇಶಡು ಸಮೇತ ಪ್ರದರ್ಶನಕ್ಕೆ ಲೆಪ್ಪುನಂಚಿನ ಒಂಜಿ ನಾಟಕ ಅದು ಮೂಡಿದು ಬರಡೆಂದು ಶ್ರೀಕೃಷ್ಣ ಪರಮಾತ್ಮನ ತನ್ನ ಭಕ್ತಿಡ್ ಪ್ರಾರ್ಥನೆ ಮಲ್ದೊಂದು. ದಕ್ಷಿಣ ಕನ್ನಡ ಜಿಲ್ಲಾ ಆಟೋ ರಿಕ್ಷಾ ಚಾಲಕ ಯೂನಿಯನ್ದ ಅಧ್ಯಕ್ಷರು ವಿಷ್ಣುಮೂರ್ತಿ ಭಟ್, ರಿಕ್ಷಾ ಡ್ರೈವರ್ ಕತೆ ಬರೈನ ಅರುಣ್ ಚಂದ್ರ, ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರದ ಉತ್ಸವ ಸಮಿತಿಯ ಅಧ್ಯಕ್ಷರು ರವೀಂದ್ರ ಕುಂಪಲ, ಪರಿಸರದ ಪ್ರಮುಖರು ಲಕ್ಷ್ಮಣ್ ಕಿರೋಡಿಯನ್, ಯುವ ಉದ್ಯಮಿ ಹರೀಶ್ ಮುರುಕಟ್ಟೆ, ಮಂದಿರದ ಸಂಘಟನಾ ಕಾರ್ಯದರ್ಶಿ ಪ್ರವೀಣ್ ಎಸ್ ಕುಂಪಲ, ಸವಿರುಚಿ ಕ್ಯಾಟರರ್ಸ್ ದ ಪ್ರವೀಣ್ ಪಂಡಿತ್ ಹೌಸ್, ಇಂಚಿತಿ ಪ್ರಮುಖರು ಕಿಶೋರ್ ಬೊಕ್ಕ ಅರಣ ತಂಡಗೆ ಶುಭ ಹಾರೈಸಿರು. ಕಿಶೋರ್ ಡಿಕೆ ಕಾರ್ಯಕ್ರಮದ ಮುತಾಲಿಗೆಡಿತ್ತೇರು. ತಂಡದ ಕಲಾವಿದೆ ಕಿರಣ್ ಕೊಲ್ಯ ಎತ್ಕೊಂದು ಸಭೆ ಸ್ಥಾರಿಕೆ ಮಲ್ತೇರು. ಉದಯ್ ಕುತ್ತಾರ್ ಸೊಲ್ಮೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಬದಲಾವಣೆಯ ಚಿಂತನೆಯನ್ನು ಮರುಪರಿಶೀಲಿಸೋಣ ಪನ್ಪಿ ಧ್ಯೇಯವಾಕ್ಯದೊಟ್ಟಿಗೆ ಸ್ಟೂಡೆಂಟ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ವತಿರ್ದು ಜಿಲ್ಲಾ ಸಮ್ಮೇಳನ ಅಕ್ಟೋಬರ್ 16 ತಾರೀಕು ಶನಿವಾರ 4 ಗಂಟೆಗೆ ತೊಕ್ಕೋಟು ಕಲ್ಲಾಪು ಯೂನಿಟ್ ಹಾಲ್ ಕೈತರ್ ನಡಪೆರೊಂಡು ಪಂಡದು ಸುದ್ದಿಗೋಷ್ಠಿಯಲ್ಲಿ ತೆರಿಪಾದಿರು. ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಮುತಾಲಿಕೆಡೆ ಬದಲಾವಣೆಯ ಚಿಂತನೆಯನ್ನು ಮರುಪರಿಶೀಲಿಸೋಣ ಪನ್ಪಿನ ಧ್ಯೇಯವಾಕ್ಯದೊಟ್ಟಿಗೆ ಜಿಲ್ಲಾ ಸಮ್ಮೇಳನ ತೊಕೋಟದ ಯೂನಿಟಿ ಹಾಲ್ಡ್ ಅಕ್ಟೋಬರ್ 16 ತಾರೀಕಿಗೆ ಶನಿವಾರ ಬಯ್ಯ 4 ಗಂಟೆಗೆ ಆಟಣೆ ಮಾತದ ಪಂಡದು ಎಸ್ಐಒ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರು ಆಸಿಫ್ ಡಿಕೆ ತೆರಿಪಾಯರು. ಈ ಸಮಾವೇಶನು ಜಮಾತೆ ಇಸ್ಲಾಮಿ ಕೇರಳ ಉಪಾಧ್ಯಕ್ಷರು ಜನಾಬ್ ವಿಟಿ ಅಬ್ದುಲ್ಲಾ ಕೋಯ ತಂಗಲ್ ಉದಿಪನ ಮಲ್ಪೆರೆಯುತ್ತದೆ. ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ರಾಷ್ಟ್ರ ಅಧ್ಯಕ್ಷರು ಬ್ರದರ್ ರಮೀಜ್ ಇಕೆ ಗುರ್ಕಾರ್ಮಿನ ವಯಸ್ಸರು ಉಲ್ಲೇರು. ಸಮಿಟ್ ಕೆಪಿಸಿಸಿ ವಕ್ತಾರರು ನಿಕೇತ್ ರಾಜ್ ಮೌರ್ಯ ಸೇರಿದಂಚ ಪ್ರಮುಖರು ಪಾಲ್ಪಡೆಯರು ಉಲ್ಲೇರ್ ಪಂಡದು ಆಸಿಫ್ ಡಿಕೆ ವಿವರ ಕೊರಿಯರು. ಎಸ್ಐಒ ಎಂಬುವ ಸಂಘಟನೆ ಕಳೆದ 42 ವರ್ಷಗಳಿಂದ ಭಾರತದಲ್ಲಿ ಯುವಕರ ಮತ್ತು ವಿದ್ಯಾರ್ಥಿಗಳ ಡೆವಲಪ್ಮೆಂಟ್ಗಾಗಿ ಇರುವಂತಹ ಒಂದು ವಿದ್ಯಾರ್ಥಿ ಸಂಘಟನೆಯಾಗಿದೆ.
ಅದು ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವುದು, ವಿದ್ಯಾರ್ಥಿಗಳ ಪರವಾಗಿ ವಿದ್ಯಾರ್ಥಿಗಳಿಗೆ ಬೇಕಾಗಿ ಮಾತನಾಡುವುದು, ಅದೇ ರೀತಿ ಮಕ್ಕಳಿಗೆ ವಿದ್ಯಾಭ್ಯಾಸದ ವ್ಯಾಲ್ಯೂವನ್ನು, ಅದರ ಇಂಪಾರ್ಟೆನ್ಸನ್ನು ಕಲಿಸಿಕೊಡುವುದು ಇತ್ಯಾದಿ ರೀತಿಯಲ್ಲಿ ನಮ್ಮ ಸಂಘಟನೆ ಕಳೆದ 42 ವರ್ಷಗಳಿಂದ ಇಲ್ಲಿ ಹೋಗ್ತಾ ಇದೆ. ಈಗ SIO ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಸಮಾವೇಶ, ಸಾರ್ವಜನಿಕ ಸಮಾವೇಶ ಇದೇ ಬರುವ ಅಕ್ಟೋಬರ್ 12ನೇ ತಾರೀಕಿಗೆ ತೊಕ್ಕೋಟು ಯೂನಿಟಿ ಹಾಲ್ ಬಳಿ ಇರುವಂತಹ ಒಂದು ಮೈದಾನದಲ್ಲಿ ವಿಶೇಷವಾಗಿ ಸಿದ್ಧಪಡಿಸಿದಂತಹ ಆ ಮೈದಾನದಲ್ಲಿ ನಡೆಯಲಿಕ್ಕಿದೆ. ಜಿಲ್ಲಾ ಸಮ್ಮೇಳನ ಸಾರ್ವಜನಿಕ ಸಮ್ಮೇಳನವಾಗಿ SIO ನ್ಯಾಷನಲ್ ಪ್ರೆಸಿಡೆಂಟ್ ರಮೀಜ್ EK ಅವರು ಅದನ್ನು ಉದ್ಘಾಟಿಸಲಿದ್ದಾರೆ. ಅದೇ ರೀತಿ ಜಮಾತೆ ಇಸ್ಲಾಮಿ ಹಿಂದ್ ಕೇರಳ ವೈಸ್ ಪ್ರೆಸಿಡೆಂಟ್ VT ಅಬ್ದುಲ್ಲಾ ಕೋಯ ತಂಗಲ್ ಅವರು ಮುಖ್ಯ ಭಾಷಣವನ್ನು ಮಾಡಲಿಕ್ಕಿದ್ದಾರೆ. ಅದೇ ರೀತಿ SIO ರಾಜ್ಯ ಕಾರ್ಯದರ್ಶಿ ಜಿಶಾನ್ ಅಖಿಲ್, ಅದೇ ರೀತಿ ಜಮಾತೆ ಇಸ್ಲಾಮಿ ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಕುಂಜಿ, ಸಲೀಂ ಮಂಬಾಡ್ ಇತ್ಯಾದಿ ಭಾಷಣಕಾರರು ಆ ಒಂದು ಸಮ್ಮೇಳನದ ವೇದಿಕೆಯಲ್ಲಿ ಮಾತನಾಡಲಿಕ್ಕಿದ್ದಾರೆ. ಆ ಸಮ್ಮೇಳನದ ಧ್ಯೇಯವಾಕ್ಯ ಅಂದರೆ ರಿವಿಸಿಟಿಂಗ್ ಐಡಿಯಾಸ್ ಆಫ್ ಚೇಂಜ್, ಬದಲಾವಣೆಯ ಚಿಂತನೆಯನ್ನು ಮರುಪರಿಶೀಲಿಸೋಣ ಎಂಬ ಧ್ಯೇಯವಾಕ್ಯದೊಂದಿಗೆ ನಮ್ಮ ಸಮೂಹದಲ್ಲಿ ಒಳ್ಳೆಯ ಬದಲಾವಣೆ ತರಲಿಕ್ಕಾಗಿ ಅದೆಲ್ಲ ರೀತಿಯ ಎಜುಕೇಷನ್ ಫೀಲ್ಡಲ್ಲಿ, ಕಲ್ಚರಲ್ ಫೀಲ್ಡಲ್ಲಿ, ಎಲ್ಲ ಫೀಲ್ಡಲ್ಲಿ ಕೂಡ ಸೊಸೈಟಿಯಲ್ಲಿ ಒಳ್ಳೆಯ ಬದಲಾವಣೆಯನ್ನು ತರುವಂತಹ ಉದ್ದೇಶದಿಂದ ಅದಕ್ಕೆ ಬೇಕಾಗಿ ಕಳೆದ 2 ತಿಂಗಳು ಪ್ರತ್ಯೇಕವಾದಂತಹ ಕ್ಯಾಂಪೇನನ್ನು ಮಾಡಿ ನಮ್ಮ ಜಿಲ್ಲೆಯ ವಿದ್ಯಾರ್ಥಿಗಳ ನಡುವೆ, ಯುವಕರ ನಡುವೆ ಹೋಗಿ ಒಳ್ಳೆ ರೀತಿಯಲ್ಲಿ ನಮ್ಮ ಜೀವನವನ್ನು, ಬದುಕನ್ನು ಹೇಗೆ ಮುಂದೆ ತೆಗೆದು ಹೋಗಬೇಕೆಂಬ ವಿಷಯದಲ್ಲಿ ಅವರ ಹತ್ರ ಮಾತನಾಡಿ, ಅದರ ಕೊನೆಯದಾಗಿ ನಮ್ಮ ಒಂದು ಒಳ್ಳೆಯ ಬದಲಾವಣೆಗಾಗಿ ಯುವಕರನ್ನು ಮತ್ತು ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸುವ ಎಂಬ ಉದ್ದೇಶದಲ್ಲಿ ಈ ಒಂದು ಸಾರ್ವಜನಿಕ ಸಮ್ಮೇಳನ ನಾವು ಆಯೋಜಿಸಲಾಗಿದೆ. ಇದಕ್ಕೆ ನಮ್ಮ ಊರಿನ ತೊಕ್ಕೋಟು, ಉಳ್ಳಾಲ, ದಕ್ಷಿಣ ಕನ್ನಡ ಎಲ್ಲ ನಮ್ಮ ಊರಿನ ಎಲ್ಲ ಜನರನ್ನು ನಾವು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಅಲ್ಲಿ ನಮ್ಮ ಎಕ್ಸಿಬಿಷನ್ ಇರುತ್ತದೆ. ಅದೇ ರೀತಿ ಪ್ರತ್ಯೇಕವಾಗಿ ಸಜ್ಜವಾದಂತಹ ಮೈದಾನದಲ್ಲಿ ನಮಗೆ ಬೇಕಾದಂತಹ ಎಲ್ಲ ಸೌಕರ್ಯಗಳು ಅಲ್ಲಿ ನಾವು ಮಾಡಲಾಗಿದೆ. ಸಮ್ಮೇಳನದ ಉಳ್ಳಾಲ ಘಟಕ ಅಧ್ಯಕ್ಷರು ಹುನೈಸ್ ಹುಸೇನ್, ಕುಡ್ಲನಗರ ಅಧ್ಯಕ್ಷರು ಮುನ್ಸಿರ್, ಜಿಲ್ಲಾ ಕ್ಯಾಂಪಸ್ ಕಾರ್ಯದರ್ಶಿ ಸಲ್ವಾನ್, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮುಸ್ತಫಾ ಸುದ್ದಿಗೋಷ್ಠಿಯೊಟ್ಟಿಗೆ ಎತ್ತರು. ಸುದ್ದಿಗೊಂಚಲಿಗೆ ಸ್ವಾಗತ. ತೊಕ್ಕೋಟದ ಅರ್ಚನಾ ಸ್ಕೂಲ್ ಆಫ್ ಕಾಮರ್ಸ್ದ ಕಾಜಲ್ ಇಂಗ್ಲಿಷ್ ಬೆರಳಚ್ಚು ವಿಭಾಗಡು ಪಕ್ಕ ಶ್ರೀ ಲಕ್ಷ್ಮಿ ಕನ್ನಡ ಬೆರಳಚ್ಚು ವಿಭಾಗಡು ಪ್ರಥಮ ದರ್ಜೆಡು ತೆರಗಡೆ ಆತೇರು. ತೊಕ್ಕೋಟದ ಅರ್ಚನಾ ಸ್ಕೂಲ್ ಆಫ್ ಕಾಮರ್ಸ್ದ 2 ವಿದ್ಯಾರ್ಥಿನಿಯರು ಇಂಚುಗು ನಡೆದಿನ ಕಂಪ್ಯೂಟರ್ ಟೈಪಿಂಗ್ ಇಂಗ್ಲಿಷ್ ಬೊಕ್ಕ ಕನ್ನಡ ವಿಭಾಗಡು ಪ್ರಥಮ ದರ್ಜೆಡು ತೇರ್ಗಡೆ ಆತೇರು. ಆಂಗ್ಲ ಬೆರಳಚ್ಚು ವಿಭಾಗಡು ಕಾಜಲ್ ಬೊಕ್ಕ ಕನ್ನಡ ಬೆರಳಚ್ಚು ವಿಭಾಗಡು ಶ್ರೀಲಕ್ಷ್ಮಿ ಉನ್ನತ ಅಂಕ ಪಡೆದು ಪ್ರಥಮ ದರ್ಜೆಡು ತೇರ್ಗಡೆ ಆತೇರು ಪಂಡದು ಅರ್ಚನಾ ಸ್ಕೂಲ್ ಆಫ್ ಕಾಮರ್ಸ್ದ ಪ್ರಕಟಣೆಡು ತೆರಿಪಾತೇರು. ಸುದ್ದಿಗೊಂಚಲಿಗೆ ಸ್ವಾಗತ.
ಕೊಲ್ಯ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿದ 43ನೇ ವರ್ಷದ ಶ್ರೀ ಶಾರದೋತ್ಸವಕ್ಕೆ ಕುಡ್ಲ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಬುಧವಾರ ಬಯ್ಯಗೆ ಭೇಟಿ ಕೊಡ್ದು ಹಿಂದೂ ಸಮಾಜನ ಒಂಜೇ ದೊಂಪದಡ್ಡಿ ಸೇರವನ ಎಡ್ಡ ಬೇಲೆ ಶಾರದೋತ್ಸವ ಸಮಿತಿದಾಗಲು ಮಂತೊಂದುಲ್ಲೆರು ಬಂಡದು ಎಡ್ಡಪ್ಪು ಬೈಕೇರು. ಕೊಲ್ಯ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವದ 43ನೇ ವರ್ಷದ ಸಾರ್ವಜನಿಕ ಶ್ರೀ ಶಾರದೋತ್ಸವ ಬುಧವಾರ ಕಾಂಡೆ ಪ್ರತಿಷ್ಠಾ ವೇದಿಕೆಯಲ್ಲಿ ಶುರುವಾತಂಡು. ಕುಡ್ಲ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತುಡರ್ ಬೆಳಗಾದು ಬಯ್ಯದ ಸಭೆಲೇಸಿಗೂ ಚಾಲನೆ ಕೊಡ್ದು ಕೊಲ್ಯ ಶ್ರೀ ಶಾರದೋತ್ಸವ ಸಮಿತಿದಾಗಲು ಹಿಂದೂ ಸಮಾಜಗ ಒಂಜಿ ವೇದಿಕೆನ್ ಕೊಡ್ತೇರು. ಹಿಂದೂ ಸಂಸ್ಕೃತಿ ಪರಂಪರೆನು ಒರಿಪಿನ ಬೇಲೆ ಜವನೆರೆರ್ದು ಆವಡು ಆಂಡ ಜವನಿರು ಮಾದಕ ವ್ಯಸನಗ ಬಲಿ ಆವಂದಿಲಕ ಜಾಗೃತೆ ವಹಿಸನರಾಗನ್ ಬಂಡದ ಸಂದೇಶ ಕೊರಿಯರು. ಸುಮಾರು ವರ್ಷದ ಜ್ಞಾನದ ದೇವತೆ ಆಯನಂಚಿನ ಶಾರದನ ಆರಾಧನೆ ಮಂತೊಂದು ಆರಾಧನೆ ಒಂಜಿ ನಿಮಿತ್ತ ಮಾತ್ರ ಇಡೀ ಹಿಂದೂ ಸಮಾಜಗ ಒಂಜಿ ದೊಂಪದಡಿಟ್ಟು ಸೇರಿರ ಒಂಜಿ ವೇದಿಕೆ ಮಂತ್ ಕೊರ್ತಿನ ಕಾರಣ ಇನ್ನು ಹಿಂದೂ ಸಮಾಜ ಇದು ಸಮೃದ್ಧವಾದ ಗಟ್ಟಿಯಾದ ದಕ್ಷಿಣ ಕನ್ನಡ ಜಿಲ್ಲೆಡು ಉಂಡು. ಈ ಹೊಸತ್ತಾದ ಪೊರ್ಲುಡು ಆತಿನಂಚಿನ ಈ ಮಂದಿರದ ದೊಂಡ ಇಂದು ಹಿಂದೂ ಸಮಾಜಗ ಒಂದು ಕೇಂದ್ರ ಅವಾರ್ಡ್, ಹಿಂದೂ ಸಮಾಜಗ ಶಕ್ತಿ ತುಂಬಿಸವನ ಕೇಂದ್ರ ಅವಾರ್ಡ್, ಹಿಂದೂ ಸಮಾಜನ ಒಟ್ಟು ಸೇರಿಸವನಂಚಿನ ಕೇಂದ್ರ ಅವಾರ್ಡ್, ಹಿಂದೂ ಸಮಾಜನ ಜಾಗೃತಿ ಮನ್ಪನಂಚಿನ ಒಂದು ಕೇಂದ್ರ ಅವಾರ್ಡ್ ಅಂದು ಅಪರಾಲ್ದಪ್ಪ ಉಲ್ಲಾಲ್ದಿಡ ಪ್ರಾರ್ಥನೆ ಮನ್ಪನ್ ದಯಪಂಡ ಇನ್ನಿತ ಕಾಲಘಟ್ಟದ ಭಾರಿ ಅವಶ್ಯಕತೆ ಉಂಟು. ನಮ್ಮ ಒಂಜಾದು ಒಟ್ಟಾದ ಯೋಚನೆ ಮನ್ಪನ ಅವಶ್ಯಕತೆ ಉಂಟು. ಒಂಜಾದು ಒಟ್ಟಾದ ಸೇರ್ದು ಯೋಚನೆ ಮನ್ಪನಂಚಿನ ಅವಶ್ಯಕತೆ ಎಲ್ಲ ಉಂಡು ಒಂದು ಈ ಸಂದರ್ಭದ ಪನೊಂದು ಡ್ರಗ್ಸ್ದ ಬಗ್ಗೆ ಯಾರು ಪಂಡರಿ ಇನ್ನು ಮಸ್ತ್ ಅಪ್ಪೆಲ್ಲ ಮೂರು ಉಲ್ಲೇರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇನ್ನು ಮಸ್ತ್ ವಿದ್ಯಾರ್ಥಿಗಳು ನಮಗೆ ಡ್ರಗ್ಸ್ ಜೋಕುಲು ಜೊತ್ತೊಂದು ಬತ್ತನಲ್ಲ ಇಲ್ಲ ಗೊತ್ತಾಪಜಿ ನಮಗೆ ಆ ರೀತಿದೊಂದು ಪರಿಸ್ಥಿತಿ ನಿರ್ಮಾಣ ಆತನ. ಈ ಡ್ರಗ್ಸ್ ನೀನು ರೋಡ್ ಗಲ್ಲಿ ಇಡ್ತಿಕ್ಕುನಂಚಿನ ಪರಿಸ್ಥಿತಿ ನಿರ್ಮಾಣ ಆತನ. ಬದಲೇ ನೆತ್ತ ವಿರುದ್ಧ ಕೇವಲ ಹೋರಾಟ ಮಾತ್ರ ಒಂದು ರೀತಿಯ ಜಾಗೃತಿ ಆಪನಂಚಿನ ಅವಶ್ಯಕತೆ ಉಂಟು. ಈ ರೀತಿದ ಈ ಶಾರದಾ ಸೇವಾ ಸಮಿತಿ ಅದಪ್ಪು ಉವೇ ಸಂಘಟನೆಗಳ ಅದಪ್ಪು ಡ್ರಗ್ಸ್ದ ವಿರುದ್ಧ ಒಂಜಿ ಮಲ್ಲ ರೀತಿ ಒಂಜಿ ಆಂದೋಲನದ ರೀತಿ ನಮ್ಮ ಮಾತೆಲ್ಲ ಒಂಜಾದ ಒಟ್ಟಾದ ಸೇರ್ದು ಆಯ್ತ ವಿರುದ್ಧ ಹೋರಾಟ ಮಾಡುವಂತ ಅವಶ್ಯಕತೆ ಎಲ್ಲ ಉಂಟು. ಶ್ರೀ ಶಾರದೋತ್ಸವ ಮಂದಿರ ನಿರ್ಮಾಣ ಸಮಿತಿ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿದ ಅಧ್ಯಕ್ಷರ್ಲ ಆದುಪ್ಪುನ ಸತೀಶ್ ಕುಂಪಲ ಪ್ರಾಸ್ತಾವಿಕ ಪಾತ್ರ ಪಂಡೇರು. ಕೊಲ್ಯ ಪಕ್ಕ ಇಡೀ ಊರಿಗೂ ಭಾರಿ ಸಂತೋಷದ ದಿನ ದಯಪಂಡ ನಮ್ಮ ಇಂಚಿತ್ತಿನ ಒಂಜಿ ಶಾರದಾ ದೇವರನ ಮಂದಿರ ಲೋಕಾರ್ಪಣೆ ಅದು ಇನ್ನು ಯಥಾ ಜನ ಬತ್ತದು ದೇವರಿಗೆ ಕೈ ಮುಗಿದು ಬಿದಾಯ ಪೋಯಿನಂಚಿನ ಸಂದರ್ಭಡ್ ಭಾರಿ ಶೋಕದ ಉಳ್ಳಾಲ ಪರಿಸರಡೆ ಭಾರಿ ಎಡ್ಡ ಪ್ರಸಿದ್ಧವಾಯಿನಂಚಿನ ಒಂಜಿ ಶಾರದೋತ್ಸವ ಸಮಿತಿಗೆ ತಕ್ಕದಾಯನ ಶಾರದಾ ಮಂದಿರ ಆತನ ಪಂಡದು ಮಾತೆರ್ಲ ಪನಂದು ಪೋನಗ ಮಾತೆರೆಗಳ ಮನಸ್ಸು ಜಿಂಜುಂಡು ಭಾರಿ ಖುಷಿ ಆಪನು ಭಾರಿ ಸಂತೋಷಡು ನಮ್ಮ ಭಾರಿ ಪೊರ್ಲುಡು ಈ ಕಾರ್ಯಕ್ರಮದ ಮಾತೆರ್ಲ ಭಾಗವಹಿಸಿದ. ಮುರನೇ ಆಜಿ ತಾರೀಕು ಶುರುವಾಯಿನ ಕಾರ್ಯಕ್ರಮ ಇನಿ ವರ್ಮನೆ ತಾರೀಕು ಬೈದ ನಿರಂತರವಾದ ಮುಲ್ಪ ಧಾರ್ಮಿಕ ಭಜನೆ ಬೇತೆ ಬೇತೆ ಕಾರ್ಯಕ್ರಮದ ಒಟ್ಟಿಗೆ ಈ ಒಂಜಿ ಲೋಕಾರ್ಪಣೆ ಆಯ್ನಂಚಿನ ದೇವರನ ಕಾರ್ಯಕ್ರಮ ಅತ್ಯಂತ ಎಡ್ಡ ರೀತಿ ನಡೆತೊಂದುಂಡು. ನಮ್ಮ ವಿದ್ಯಾವಂತರನ ಜಿಲ್ಲೆಗೆ ವಿದ್ಯಾವಂತ ಒಂಜಿ ಸಂಸದರಾದ ಆರು ಕೆಲಸ ಮಲ್ಪನ ತೂನಗ ನಂಗೆ ಮಾತೆರೆಗಳ ಸಂತೋಷ ಆಪನು. ಇನ್ನು ಶಾರದೋತ್ಸವದ ಈ ಲೋಕಾರ್ಪಣೆ ಆಯ್ನಂಚಿನ ಸಂದರ್ಭಡ್ ನಮ್ಮ ಈ ಕಾರ್ಯಕ್ರಮಕ್ಕೆ ಬತ್ತದೆ ನಂಗೆ ಶುಭಾಶಯದ ಪಾತ್ರ ಪಂಡ್ರೆ ಬತ್ತನಂಚಿನ ಸನ್ಮಾನ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟರಿಗೆ ವೈಯಕ್ತಿಕವಾದಲ ನಮ್ಮ ಊರದ ಮಾತರನಲ ಪರವಾದರ ಪಿರೋರ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತ ಮಲ್ತೊಂದು ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟರಿಗೆ ಈ ಪೊರ್ತು ಶ್ರೀ ಶಾರದಾ ಅಪ್ಪನ ಎದುರುಡು ಮಾನಾದಿಗೆ ಮಲ್ತೇರು. ಬಿಜೆಪಿದ ಮುಖಂಡರು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಸೋಮೇಶ್ವರ ಪುರಸಭಾ ಉಪಾಧ್ಯಕ್ಷರು ರವಿಶಂಕರ್ ಸೋಮೇಶ್ವರ ದಯಾನಂದ್ ತೊಕ್ಕೋಟು ಈ ಪೊರ್ತು ಒಡುಗೇತರು. ಶ್ರೀ ಶಾರದಾ ಸೇವಾ ಟ್ರಸ್ಟ್ ಅಧ್ಯಕ್ಷರು ಪ್ರಕಾಶ್ ಎಚ್, ಉಪಾಧ್ಯಕ್ಷರು ಮೋಹನ್ ಶೆಟ್ಟಿ ಕುಂಪಲ, ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಕೆಎ, ಉತ್ಸವ ಸಮಿತಿ ಗೌರವ ಅಧ್ಯಕ್ಷರು ಸೀತಾರಾಮ್ ಬಂಗೇರ, ಅಧ್ಯಕ್ಷರು ಗಣೇಶ್ ಕೊಲ್ಯ, ಟ್ರಸ್ಟಿ ಲಿಂಗಪ್ಪ ಪೂಜಾರಿ ಕೊಲ್ಯ, ಚರಣ್ ಕಾರ್ಯಕ್ರಮದ ಮುತಾಲಿಕೆರಿತ್ತೇರು. ಟ್ರಸ್ಟಿ ತೋನ್ಸೆ ಪುಷ್ಕಳ್ ಕುಮಾರ್ ಎತ್ಕೊಂಡೇರು. ಪ್ರವೀಣ್ ಎಸ್ ಕುಂಪಲ ಸಭೆಸ್ತಾರಿಕೆ ಮಾಡ್ತೇರು. ಅಂಚನೆ ಮಂದಿರದ ನಿರ್ಮಾಣಗ ಮಲ್ಲ ರೀತಿದ ಕೊಡುಗೆ ಕೊರ್ನ ಸುರೇಶ್ ಕೆಪಿ ದಂಪತಿಲೆಗ್, ಸತೀಶ್ ಕರ್ಕೇರ ದಂಪತಿಲೆಗ್, ಚಿತ್ತರಂಜನ್ ಬೋಳಾರ್ ದಂಪತಿಲೆಗ್ ಶ್ರೀ ಶಾರದಾ ಸೇವಾ ಟ್ರಸ್ಟ್ ಶಾರದೋತ್ಸವ ಸಮಿತಿ ಬೊಕ್ಕ ಮಂದಿರ ನಿರ್ಮಾಣ ಸಮಿತಿ ವತ್ತಿರ್ದು ಮಾನಾದಿಗೆ ಮಲ್ತೇರು. ನಿರ್ಮಾಣ ಸಮಿತಿ ಗಿರ್ಕಾರ್ ಆರ ಶಾಲು ಪದೆತ್ತದ ರೆಡ್ಡು ಜನಲ್ಲ ಗೌರವದ ಎದುಕೋನೋಡು ಪಡೆದ ವಿನಂತಿ ಅತಿಥಿ ಗಣ್ಯರನ್ನು ಗೌರವಿಸುವಾಗ ಪಂಡದ ವಿನಂತಿ ಮಲ್ಪ.
ಅಂಚನೆ ಗಣೇಶ್ ಕೊಲ್ಯಲ ಎಂಗಳೊಂಜಿ ಶಾರದಾ ಕಟ್ಟಡ ನಿರ್ಮಾಣಗ್ ಪೂರ್ಣಿತ ಇಂಟರ್ಲಾಕ್ದ ವ್ಯವಸ್ಥೆಯನ್ನು ಮಲ್ತನಂಚನ ಮಾಡೂಡು ಪುನಂಚನ ಶಿವಶಕ್ತಿ ವಿದ್ಯುದೇಶ ಸಹಕಾರಿ ಸಂಘ ಬಾರಿ ಕಿನ್ಯ ಅವಧಿಡ್ ಅವೇತ ಮಿತ್ತ ಮಟ್ಟಗ್ ಸಹಕಾರಿ ಕ್ಷೇತ್ರದ ಪುಗಾರ್ತೆ ಪಡೆಂಚನ ಸಂಸ್ಥೆ ತಡ ಅವು ಆತ್ಮಶಕ್ತಿ ವಿದ್ಯುದೇಶ ಸಹಕಾರಿ ಸಂಘ ಐತ ಸುದ್ದಿಗೊಂಚಲಿಗೆ ಸ್ವಾಗತ. ಕೈರಂಗಳದ ಪುಣ್ಯಕೋಟಿ ನಗರ ಶಾರದಾ ವಿದ್ಯಾ ಗಣಪತಿ ಕೇಂದ್ರಡ್ ರಾಜ್ಯ ಮಟ್ಟದ ಶಿಕ್ಷಣ ಉದ್ಯೋಗ ಕೃಷಿ ಮೇಳ 2024 ಡಿಸೆಂಬರ್ 6 ತಾರೀಕು 8 ತಾರೀಕು ಮಟ್ಟ ನಡಪೆರ ಉಂಡು ಪಂಡದು SCDCC ಬ್ಯಾಂಕ್ದ ನಿರ್ದೇಶಕರು ಕೃಷಿ ಮೇಳದ ಸಂಚಾಲಕರು TG ರಾಜಾರಾಮ್ ಭಟ್ ಸುದ್ದಿಗೋಷ್ಠಿಡ್ ತೆರಿಪಾದರು. ಶಿಕ್ಷಣ ಉದ್ಯೋಗ ಕೃಷಿನ ಮೂಲ ಉದ್ದೇಶ ಆದದಿ ಒಂದು ಕೈರಂಗಳ ಪುಣ್ಯಕೋಟಿ ನಗರದ ಶಾರದಾ ಗಣಪತಿ ವಿದ್ಯಾ ಕೇಂದ್ರ 3 ವರ್ಷದಿಂದ ಕೃಷಿ ಮೇಳನ ಅಟನೆ ಮಾಲ್ತೊಂದು ಬರಂದಿತ್ತು. ಈ ಸರ್ತಿ ಶಿಕ್ಷಣ ಮುಖ ಉದ್ಯೋಗನು ಕೃಷಿ ಮೇಳದೊಟ್ಟಿಗೆ ರಾಜ್ಯ ಮಟ್ಟದ ಆಯೋಜಿಸಾವನ ಉದ್ದೇಶ ಪಡೆತಂದು. ಇದರ ಅಂಗವಾದ ಡಿಸೆಂಬರ್ 6, 7, 8 ತಾರೀಕಿಗೆ ಕೈರಂಗಳ ಪುಣ್ಯಕೋಟಿ ನಗರಡು ರಾಜ್ಯ ಮಟ್ಟದ ಶಿಕ್ಷಣ ಉದ್ಯೋಗ ಕೃಷಿ ಮೇಳ 2024 ನಡಪೆರೆಯಿತದು. ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಪ್ರತಿಷ್ಠಿತ ಕಂಪನಿಲೇನು ಲೇದಂಡು. ರಾಜ್ಯಡೊರ್ಮೆ ಉದ್ಯೋಗಾಕಾಂಕ್ಷಿಲು ಕೃಷಿಕರು ವಿದ್ಯಾರ್ಥಿಗಳು ಪಾಲ್ಪಡೆಯಲು ಪಣದ SCDCC ಬ್ಯಾಂಕ್ದ ನಿರ್ದೇಶಕರು ಕೃಷಿ ಮೇಳದ ಸಂಚಾಲಕರು TG ರಾಜಾರಾಮ್ ಭಟ್ ತೆರಿಪಾಯರು. ಈ ವರ್ಷ ಮತ್ತೊಮ್ಮೆ ಕೈರಂಗಳದಲ್ಲಿ ವಿಜೃಂಭಣೆಯ ಕೃಷಿ ಮೇಳ ನಡೆಯಲಿಕ್ಕಿದೆ. ಇದೇ ಡಿಸೆಂಬರ್ ತಿಂಗಳಿನ 6, 7 ಹಾಗೂ 8 ಈ 3 ದಿನಾಂಕಗಳನ್ನು ಈ ಮೇಳ ನಡೆಯಲಿಕ್ಕಿದೆ. ಈ ವರ್ಷದ ಮೇಳ ಶಿಕ್ಷಣ ಉದ್ಯೋಗ ಹಾಗೂ ಕೃಷಿ ಮೇಳ. SSLC ನಂತರ ಮುಂದೆ ಏನು, PUC ನಂತರ ಹೇಗೆ, ಡಿಗ್ರಿ ಆದಮೇಲೆ ಏನು ಅನ್ನುವಂಥ ಒಂದು ಜಿಜ್ಞಾಸೆ ವಿದ್ಯಾರ್ಥಿಗಳಿಗಿದೆ, ವಿದ್ಯಾರ್ಥಿಗಳ ಪಾಲಕರಿಗೂ ಇರ್ತದೆ. ನೂರಾರು ಪ್ರಶ್ನೆಗಳು ಅವರ ಮನಸ್ಸಲ್ಲಿ ಇರ್ತದೆ. ಅದಕ್ಕೆ ಪರಿಹಾರ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಶಿಕ್ಷಣ ಮೇಳವನ್ನು ಏರ್ಪಾಡು ಮಾಡಿದ್ದೇವೆ. ಈ ರಾಜ್ಯದಿಂದ ಸುಮಾರು 37 ವಿದ್ಯಾಸಂಸ್ಥೆಗಳು ಈ ಮೇಳದಲ್ಲಿ ಭಾಗವಹಿಸುತ್ತಿದ್ದಾವೆ. ಶಿಕ್ಷಣ ಸಂಸ್ಥೆಗಳು ತಾವು ಕೊಡುವಂಥ ಕೋರ್ಸ್ಗಳೇನು ಅದರ ಮಾಹಿತಿಯನ್ನು ವಿದ್ಯಾರ್ಥಿಗೆ ಕೊಡ್ತಾರೆ. ಆ ಮೂಲಕ ಮುಂದೆ ಏನು ಅನ್ನುವಂಥ ಪ್ರಶ್ನೆಗೆ ಪರಿಹಾರ ಸಿಗಬೇಕು ಅನ್ನೋದು ನಮ್ಮ ಮನೋಧರ್ಮ. ವಿದ್ಯಾವಂತ ಹುಡುಗರಿಗೆ ನೌಕರಿ ಏನು, ಹೇಗೆ, ಎಲ್ಲಿ ಅಂತ ಒಂದು ಜಿಜ್ಞಾಸೆ ಇದೆ. ಆ ಜಿಜ್ಞಾಸೆಗಳಿಗೆ ಪರಿಹಾರ ಕೊಡಬೇಕು ಅನ್ನೋದು ನಮ್ಮ ಉದ್ಯೋಗ ಮೇಳದ ಯೋಚನೆ. ಕಲಿತು ಶಿಕ್ಷಣ ಆದಮೇಲೆ ಉದ್ಯೋಗ ಸಿಗದೆ ಅಲೆದಾಡ್ತಾ ಇರುವ ಯುವಜನರಿಗೆ ಒಂದು ಸೂಕ್ತ ವೇದಿಕೆ ಕಲ್ಪಿಸಬೇಕು. ಹಾಗೆ ಅಂತಹ ಉದ್ಯೋಗಗಳನ್ನು ಹುಡುಕುವಂತಹ ಉದ್ಯೋಗಪತಿಗಳಿಗೆ ಮತ್ತು ಉದ್ಯೋಗ ಹುಡುಕುವಂತಹ ಇಂಥ ವಿದ್ಯಾವಂತ ನಿರುದ್ಯೋಗಿಗಳಿಗೆ ಉದ್ಯೋಗ ದೊರಕಿಸಿಕೊಡುವಂಥ ಒಂದು ಉದ್ಯೋಗ ಮೇಳ, ಅದು ಕೂಡ ಈ ಶಿಬಿರ ಮೇಳದ 3 ದಿವಸಗಳಲ್ಲಿ ನಡೀತದೆ. 4ನೇ ವರ್ಷದ ಕೃಷಿ ಮೇಳನು ಹೊಸ ರೀತಿಡ್ ಆಯೋಜಿಸಾರ ನಿರ್ಧರಿಸಾದಂಡು. SSLC ವಿದ್ಯಾರ್ಥಿಗಳಿಗೆ ದುಮ್ಮದ ಶಿಕ್ಷಣ ಪಡೆಯರ ಬೋರ್ಡಾಯಿನ ಮಾಹಿತಿ ಬೊಕ್ಕ ಸಂಬಂಧಿಸಾಯಿನ ಶಿಕ್ಷಣ ಸಂಸ್ಥೆಲು ಈ ಮೇಳಡು ಪಾಲ್ಪಡೆಯರೇತದು. ಒಟ್ಟು 37 ಕಾಲೇಜುలను ಒಟ್ಟು ಮಲ್ಪನ ಮೂಲಕ ವಿದ್ಯಾರ್ಥಿಗಳಿಗೆ ಬೇತೆ ಬೇತೆ ಉದ್ಯೋಗಾವಕಾಶದ ಕೋರ್ಸುಲದ ಪರಿಚಯದೊಟ್ಟಿಗೆ ಪದವೀಧರ ನಿರುದ್ಯೋಗಿಗಳಿಗಾದ ನಡಪೆರೆ ಒಪ್ಪುನ ಉದ್ಯೋಗ ಮೇಳಡು ರಾಜ್ಯದ ಬೇತೆ ಬೇತೆ ಕಂಪನಿಗಳನ್ನು ಲೆತದಿತ್ತದು. ಒಟ್ಟಿಗೆ ವಿಪ್ರೋ, ಲಿನೆವೋ, ಇನ್ಫೋಸಿಸ್ ದಂಚಿನ ಪ್ರತಿಷ್ಠಿತ ಕಂಪನಿಲು ಪಾಲ್ಪಡೆಪ್ನ ನಿರೀಕ್ಷೆ ಉಂಡು. ಇದರೊಟ್ಟಿಗೆ ಕೃಷಿ ಚಟುವಟಿಕೆಗಳಿಗೂ ಪೂರಕ ಆಪಿನಂಚಿನ ಯಂತ್ರೋಪಕರಣಗಳು, ಸಾವಯವ ಬಿತ್ತನೆ ಬೀಜಲು, ರಸಗೊಬ್ಬರಲು, ನಾಟಿಗೂ ಯೋಗ್ಯವಾಯಿನ ನರ್ಸರಿಲು ಅಂಚನೆ ರಾಜ್ಯದ ಬೇತೆ ಬೇತೆ ಕಡೆಕ್ಲಿರ್ದು ನರ್ಸರಿ ದಕ್ಕಲು ಪಾಲ್ಪಡೆಯಿರವುಳ್ಳೇರು. ಇದರೊಟ್ಟಿಗೆ ಮನೋರಂಜನಾ ಕಾರ್ಯಕ್ರಮಗಳನ್ನು ಅಟನೆ ಮಾಡಿದ್ದು ಒಟ್ಟು 300 ಮಳಿಗೆಗಳು ಕೃಷಿ ಮೇಳಡು ಪಾಲ್ಪಡೆಯರೆ ಉಂಡು ಪಂಡದು TG ರಾಜಾರಾಮ್ ಭಟ್ ವಿವರ ಕೊರಿಯರು. ಅದ್ರ ಜೊತೆಗೆ ಕೃಷಿಕ ಈ ದೇಶದ ಬೆನ್ನೆಲುಬು ಆತ. ಕೃಷಿಕನಿಗೆ ಆಧುನಿಕ ಕೃಷಿ ಪದ್ಧತಿಗಳ, ಆಧುನಿಕ ಕೃಷಿಯ ಬಗೆಗಿನ
ಮಾಹಿತಿಗಳು ಸಿಗಬೇಕು. ಕೃಷಿಯಲ್ಲಿ ಉಪಯೋಗ ಮಾಡುವಂಥ ಹೊಸ ಹೊಸ ಯಂತ್ರಗಳ ಜ್ಞಾನ ಸಿಗಬೇಕು. ಹೊಸ ಹೊಸ ಬಿತ್ತನೆ ಬೀಜಗಳ ಮಾಹಿತಿ ಬೇಕು. ರಸಗೊಬ್ಬರಗಳ ಮಾಹಿತಿ ಬೇಕು. ಸಾವಯವ ಗೊಬ್ಬರಗಳ ಮಾಹಿತಿ ಇವತ್ತಿನ ತುರ್ತು ಅಗತ್ಯ. ಇರಿಗೇಷನ್ಗೆ ಬೇಕಾದಂಥ ಸ್ಪ್ರಿಂಕ್ಲರ್ ಸಿಸ್ಟಮ್ಮು, ಡ್ರಿಪ್ ಸಿಸ್ಟಮ್ಮು ಬೇಕು. ಇದರ ಮಾಹಿತಿ ಜೊತೆಯಲ್ಲಿ ಅದರ ಮಾರಾಟಕ್ಕೂ ವ್ಯವಸ್ಥೆ ಆಗಬೇಕು. ಹಾಗೆ ಮಾಹಿತಿ ಕೊಡುವ ಮತ್ತು ಮಾರಾಟ ಮಾಡುವಂಥ ಮಳಿಗೆಗಳು ಕೂಡ ಈ ಮೇಳದಲ್ಲಿದೆ. ನರ್ಸರಿ ಈ ಜಿಲ್ಲೆಯ ಒಂದು ಆಕರ್ಷಣೆ. ಇಡೀ ರಾಜ್ಯದಿಂದ ನರ್ಸರಿಯವರು ಈ ವರ್ಷ ನಮ್ಮ ಮೇಳಕ್ಕೆ ಬರ್ತಾರೆ. ವಿಶೇಷವಾದ ನರ್ಸರಿಗಳ ಪ್ರದರ್ಶನ ಮೂಲಕ ನರ್ಸರಿಗಳ ಸಸ್ಯಗಳ ಮಾರಾಟಕ್ಕೂ ಕೂಡ ವ್ಯವಸ್ಥೆ ಇಲ್ಲಿದೆ. ಇಂಥ ವಿಶಿಷ್ಟವಾದ ಶಿಕ್ಷಣ, ಉದ್ಯೋಗ ಹಾಗೂ ಕೃಷಿ ಮೇಳವನ್ನು ಪುಣ್ಯಕೊಂಡಗಳಲ್ಲಿ ಮಾಡ್ತಾ ಇದ್ದೇವೆ. ಇದು 4ನೇ ವರ್ಷ. ಕಳೆದ 3 ವರ್ಷಗಳಲ್ಲಿ ಮೇಳವನ್ನು ನಾವು ಕೇವಲ ಕೃಷಿ ಮೇಳವನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ. ಆದರೆ ಈ ವರ್ಷ ಶಿಕ್ಷಣ, ಉದ್ಯೋಗ, ಕೃಷಿ ಮೇಳ ಇದನ್ನು ಮಾಡಬೇಕು. ಈ ಜಿಲ್ಲೆಯ ಈ ಭಾಗದ ವಿದ್ಯಾವಂತ ನಿರುದ್ಯೋಗಿಗಳಿಗೆ ಅವಕಾಶ ಸಿಗಬೇಕು. ಕನಿಷ್ಠ ಪಕ್ಷ 300 ಮಂದಿಗಾದರೂ ಕೂಡ ಉದ್ಯೋಗ ಸಿಗಬೇಕು ಅಂತ ಅನ್ನೋದು ಈ ಮೇಳದ ಮೂಲಭೂತ ಆಶಯ. ಇದಕ್ಕೆ ಈ ಜಿಲ್ಲೆಯ ಎಲ್ಲರೂ ಕೂಡ ಆಹ್ವಾನ ಮಾಡಲಿಕ್ಕೆ ನಿಮ್ಮ ಮೂಲಕ ನಾವು ಇಚ್ಛೆ ಮಾಡ್ತಾ ಇದ್ದೇವೆ. ಮೇಳದ ಅಧ್ಯಕ್ಷರು ಜಯರಾಮ್ ಶೆಟ್ಟಿ ಕಮಲಪದವ್, ಕಾರ್ಯದರ್ಶಿ ನವೀನ್ ಪಾದಲ್ಪಾಡಿ, ಜೊತೆ ಕಾರ್ಯದರ್ಶಿಗಳು ವಿಶ್ವನಾಥ್ ಕಡ್ವಾಯಿ, ರಂಜಿತ್ ಮಿತ್ತಾವು, ಧೀರಜ್ ಚೇಳೂರು ಸುದ್ದಿಗೋಷ್ಠಿ ಒಡಿಗೇತಿರು. ಸುದ್ದಿಗೊಂಚಲಿಗೆ ಸ್ವಾಗತ. ಕಾಪಿಕಾಡು ಉಮಾಪುರಿ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ನವರಾತ್ರಿ ಮಹೋತ್ಸವದ 7ನೇ ದಿನ ಅಕ್ಟೋಬರ್ 1 ತಾರೀಕು ಕಾಂಡೆಡ್ದು ಚಂಡಿಕಾ ಹವನ ಶ್ರದ್ಧಾಭಕ್ತಿയുടെ നടത്തുന്നത്. ಕಾಪಿಕಾಡ್ ಉಮಾಪುರಿ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ನವರಾತ್ರಿ ಮಹೋತ್ಸವದ ಸಂಭ್ರಮಲು 3 ತಾರೀಕು ಗುರುವಾರದ ನಡೆತೊಂದುಂಡು. 1 ತಾರೀಕಿಗೆ ಬುಧವಾರ ಕಾಂಡೆ ಬ್ರಹ್ಮಶ್ರೀ ಕುಂಟಾರು ರವಿಶ ತಂತ್ರಿನ ನೇತೃತ್ವದ ಚಂಡಿಕಾ ಹವನ ನಡೆತಂಡು. विश्वेश्वरी पाहि विश्वं तुमीश्वरी देवी जरातरस्य स्वाहा. ओम आधारभूतादगतस्त्वमेका महीस्वरूपेण परिणामप्रदायिनी विश्वस्य वरदो शक्ते नारायण नमोस्तुते स्वाहा. ओम सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायण नमोस्तुते स्वाहा. ओम सृष्टिस्थितिविनाशानां शक्तिभूते सनातनी गुणाश्रये गुणमिदे नारायण नमोस्तुते रूपे नारायण नमोस्तुते स्वाहा. ओम गिरीशोत्तमा चक्रे संस्तोत्रसुन्दरे वराहरूपिणि शिवे नारायण नमोस्तुते स्वाहा. ओम सिंहरूपे नोग्रेण हन्तुं दैत्यान् विदोत्यमे त्रैलोक्यत्राणसहिते नारायण नमोस्तुते स्वाहा. स्वाहा. ओम देवाऊचु स्वाहा. ओम सर्वावधाप्रथमं त्रैलोक्यस्य अखिलेश्वरी एवमेव प्रजाकार्यवस्तुत्वै विनाशनं स्वाहं करिष्याम्यरि संशयं स्वाहा. ओम स्वस्ति श्रीमार्कण्डेय पुराणे सूर्यसावर्णिके मन्वन्तरे श्रीदेवी ಮಧ್ಯಾಹ್ನದ ಹವನದ ಪೂರ್ಣಾಹುತಿಯಾದ ಮಹಾಪೂಜೆ ನಡೆತಂಡು.
ಯಾವಾಗ ಒಂದು ಕರ್ಮ ಸಂಕಲ್ಪ ಆಯಿತೋ ಆ ಕರ್ಮ ಸಂಕಲ್ಪದಿಂದ ತೊಡಗಿಸಿಕೊಂಡು ಕರ್ಮದ ಪೂರ್ಣಾಹುತಿಯವರೆಗೆ ಎಲ್ಲ ಭಕ್ತರು ಕೂಡ ತಾವು ಕುಳಿತು ಆ ಕಾರ್ಯಕ್ರಮದಲ್ಲಿ ಪರಿಪೂರ್ಣವಾಗಿ ತೊಡಗಿಸಿಕೊಂಡರು. ಆಚಾರ್ಯರು ಕರ್ಮವನ್ನು ಮಾಡುತ್ತಾರೆ, ಸಂಕಲ್ಪ ಮಾಡಿದ ನಂತರ ನಾವು ಪೂರ್ಣಾಹುತಿಗಾಗುವಾಗ ಬಂದರೆ ಸಾಕು ಎಂಬುದಲ್ಲ ನಮ್ಮ ಚಿಂತನೆ. ಬದಲಾಗಿ ಒಂದು ಸತ್ಕರ್ಮದ ಆದಿಯಿಂದ ಸತ್ಕರ್ಮದ ಅಂತ್ಯದವರೆಗೆ ನಾವು ತೊಡಗಿಸಿಕೊಂಡಾಗ ಯಾವ ರೀತಿ ಆ ಹೋಮದ ತುಂಬ ವಾತಾವರಣವನ್ನು ವ್ಯಾಪಿಸಿದಾಗ ಅಲ್ಲಿರುವಂತಹ ಮಾಲಿನ್ಯ ನಿವಾರಣೆಯಾಗಿ ಪರಿಶುಭ್ರವಾಗಿರುವಂತಹ ವಾತಾವರಣ ನೆಲೆಗೊಳ್ಳುತ್ತದೋ ಅದೇ ರೀತಿ ನಮ್ಮ ಆತ್ಮನ ನಮ್ಮ ಶಾರೀರಿಕವಾಗಿ ಇರುವಂತಹ ಯಾವೆಲ್ಲ ಆ ಆಸುರಿ ಶಕ್ತಿಗಳಿವೆಯೋ ಅವೆಲ್ಲವೂ ಕೂಡ ದೂರವಾಗಿ ಶಕ್ತಿ ಜಾಗೃತವಾಗಲಿಕ್ಕಿರುವಂತಹ ಅನುಗ್ರಹ ಪ್ರಾಪ್ತಿಯಾಗ್ತದೆ. ಕರ್ತವ್ಯದೊಂದಿಗೆ ನಾವು ತೊಡಗಿಸಿಕೊಂಡು ವೈಯಕ್ತಿಕವಾಗಿ ಶಾರೀರಿಕವಾಗಿ ಮತ್ತು ಆರೋಗ್ಯ ಪ್ರಾಪ್ತಿಗಳು, ಮಾನಸಿಕವಾಗಿ ಮತ್ತು ಆರೋಗ್ಯ ಪ್ರಾಪ್ತಿಗಳು, ಕೌಟುಂಬಿಕವಾಗಿರುವಂಥ ಜೀವನದಲ್ಲಿ ನೆಮ್ಮದಿಗಳು, ಸಾಮಾಜಿಕವಾಗಿರುವಂಥ ಜೀವನದಲ್ಲಿ ನೆಮ್ಮದಿಗಳು, ವ್ಯಾವಹಾರಿಕವಾಗಿರುವಂಥ ಜೀವನದ ನೆಮ್ಮದಿಗಳು, ಮೊತ್ತದಲ್ಲಿ ನಮ್ಮ ಜನಿಸಿದರಿಂದ ಮರಣ ತನಕ ಭಗವಂತ ಕೊಟ್ಟಿರುವಂಥ ಆಯುಷ್ಯ ಎಲ್ಲರಿಗಿದೆಯೋ ಆ ಆಯುಷ್ಯವನ್ನು ಪರಿಪೂರ್ಣವಾಗಿ ಕೃತಾರ್ಥತೆಗೊಳಿಸಿಕೊಳ್ಳಿಕ್ಕೋಸ್ಕರವಾಗಿರುವಂಥ ಶಕ್ತಿಯನ್ನು ಆ ಮಹಾತಾಯಿ ನಮ್ಮೆಲ್ಲರ ಪಾಲಿಗೆ ಈ ಪವಿತ್ರವಾಗಿರುವಂಥ ಕರ್ಮಾನುಷ್ಠಾನ ಪರಂಪರೆಯ ಮೂಲಕ ಒದಗಿಸಿಕೊಡಲಿ ಎಂಬ ಆ ಪ್ರಾರ್ಥನೆಯನ್ನ ಅವಿರ್ದು ಬೊಕ್ಕ ಪ್ರಸಾದ ವಿತರಣೆಯಾದ ಮಹಾ ಅನ್ನ ಸಂತರ್ಪಣೆ ನೆರವೇರುಂಡು. ಅನ್ನಪೂರ್ಣೇಶ್ವರಿ ಕುರುಮಿಯಾದ ಅನ್ನಕ್ಕೆ ಅನ್ನಪೂರ್ಣೇಶ್ವರಿಯನ್ನು ಆವಾಹನೆ ಮಾಡಿಕೊಂಡು ಅವರ ಮನೆಯನ್ನು ಮಾಡಿಕೊಂಡಿದ್ದೇವೆ. ಮಾಡಿದಂತಹ ಸೇವೆಯನ್ನು ಅನ್ನಪೂರ್ಣೇಶ್ವರಿ ಸಂತೋಷದಿಂದ ಸ್ವೀಕಾರ ಮಾಡಿಕೊಂಡು ನಿಮ್ಮ ಕುಟುಂಬದ ಮಾಡಿಕೊಳ್ಳತಕ್ಕಂಥ ಪ್ರಾರ್ಥನೆ ಕ್ಷೇತ್ರದ ಆಡಳಿತ ಮೊಕ್ತೇಸರರು ಎಜೆ ಶೇಖರ್, ಆಡಳಿತ ಮಂಡಳಿ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಅತ್ತಾವರ, ಕೋಶಾಧಿಕಾರಿ ಟಿ ರಘುರಾಮ್ ಶೆಟ್ಟಿ, ದೇವಸ್ಥಾನ ಸೇವಾ ಸಮಿತಿಯ ಅಧ್ಯಕ್ಷರು ದಿನೇಶ್ ರೈ ಕಳ್ಳಿಗೆ, ಮೊಕ್ತೇಸರರು, ಅಂಚನೆ ಸರ್ವ ಸದಸ್ಯರು, ಮಹಿಳಾ ಮಂಡಳಿದಕಲು, ಪ್ರಧಾನ ಅರ್ಚಕರು, ಅರ್ಚಕ ವೃಂದ ಬೊಕ್ಕ ಊರ್ದ 10 ಸಂಸ್ಥೆಯರು ಮುತಾಲೆ ಕೇಳಿದ್ದೇರು. ಸುದ್ದಿಗೊಂಚಲಿಗೆ ಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿನ ಕೊಣಾಜೆ ಸಪ್ತಸ್ವರ ಕಲಾ ತಂಡದ ಸೇವಾ ಟ್ರಸ್ಟ್ ಬಕ್ಕ ಸಾರ್ವಜನಿಕ ಶ್ರೀ ಶಾರದೋತ್ಸವ ಸಮಿತಿ ಮುತಾಲಿಕೆಡೆ 20ನೇ ವರ್ಷದ ಕೊಣಾಜೆ ಶಾರದೋತ್ಸವ ಬುಧವಾರ ಬೈಯಾಗ ಶ್ರೀ ಶಾರದಾ ಅಪ್ಪಿನ ಪ್ರತಿಷ್ಠೆ ಆದ ಗುರುವಾರ ರಾತ್ರಿ ಮುಟ್ಟ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆತಂಡೆ. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪುರಸ್ಕಾರ ಪಡೆಯಿನ ಕೊಣಾಜದ ಸಪ್ತಸ್ವರ ಕಲಾ ತಂಡದ ಸೇವಾ ಟ್ರಸ್ಟ್ ಬೊಕ್ಕ ಸಾರ್ವಜನಿಕ ಶ್ರೀ ಶಾರದೋತ್ಸವ ಸಮಿತಿ ಮುತಾಲಿಕೆಡೆ 20ನೇ ವರ್ಷದ ಸಾರ್ವಜನಿಕ ಶ್ರೀ ಶಾರದೋತ್ಸವ ಬುಧವಾರ ಕಾಂಡೆ ಧ್ವಜಾರೋಹಣ ಶುರುವಾಂಡು. ಆಸೈಗೋಳಿ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ಅಧ್ಯಕ್ಷರು ಎನ್ ಶ್ರೀನಿವಾಸ್ ಶೆಟ್ಟಿ ಪುಲ್ಲು ಧ್ವಜಾರೋಹಣ ನಡಪಾದು 20ನೇ ವರ್ಷದ ಶ್ರೀ ಶಾರದೋತ್ಸವ ಪೊರ್ಲುಡೆ ನಡಪಡ ಪಂಡದ ಎಡಬೈಕೆರು ಒಂದು ಸಂಸ್ಕೃತಿ ಅಂಚಿನೋಡ ಆ ಸಂಸ್ಕೃತಿನ ಹೊರತುದು ಮಾತ ಒಂಜಿ ನನದ ತಲೆಮಾರಿಗೆ
ಎಡ್ಡ ರೀತಿಗೆ ಒಂಜಿ ನಮ್ಮ ಹಿಂದೂ ಸಂಸ್ಕೃತಿನ ತೆರಿಪಾವನಂಚಿನ ಆ ಕೆಲಸ ಈ ಸಂಸ್ಥೆ ಮಂತೊಂದುಂಡು ನನ್ನದ ಜೋಕುಲೆಗ್ ಎಡ್ಡ ರೀತಿದ ನಮ್ಮ ಸಮಾಜ ಎಂಚ ಬದುಕುಡು ಪಂಪುನ ಒಂಜಿ ಮಾರ್ಗದರ್ಶನ ಕೊಡುದು ಶಿಸ್ತುಬದ್ಧమైన ಒಂಜಿ ಸಂಸ್ಥೆ ಭಾರಿ ಪೊರ್ಲುಡು ಪಾಕೋಷ್ಟುಡು ನಡತೊಂದುಂಡು ಅಂಚನೆ ಈ ಒಂಜಿ ನೇಟಿ ನೇತ ನಮ್ಮ ತೂಂದುಲ್ಲ ಮಾತ ಸಂಸ್ಥೆದ ಸರ್ವ ಸದಸ್ಯರೆಲ್ಲ ಶಿಸ್ತುಬದ್ಧವಾದ ಏಟು ಎಡ್ಡೆ ರೀತಿಯ ಕೆಲಸ ಮಾಡಿದ್ರೆ ಒಂದು ಭಾರಿ ಪೊರ್ಲುದ ಒಂಜಿ ಸಂಸ್ಥೆದ ಬೆಳಗುಳು ತೀರ ಭಾರಿ ಖುಷಿಯಾದು ಈ ಒಂಜಿ ಈ ಕಾರ್ಯಕ್ರಮಗಳಿಗೆ ಭಾಗವಹಿಸಿ ಅವಕಾಶ ಮಂತ್ರಿ ಮಾದರಿಗಳು ಹೊಂದಿಸಲು ಬುಧವಾರ ಬಯ್ಯ ಐನು ಪದ್ರಾಡೆತ ಎಡ್ಡೆ ಏಳ್ಯಗಳಿಗೆಡ್ ವೇದಮೂರ್ತಿ ಶ್ರೀ ಗಣೇಶ್ ಐತಾಳ್ ಸುರತ್ಕಲ್ ಇಂಬೆರ್ನ ಪೌರೋಹಿತ್ಯಡ್ ಶ್ರೀ ಶಾರದಾ ಅಪ್ಪೆನ ಪ್ರತಿಷ್ಠಾ ವಿಧಿಗಳು நடத்தது. ಇರುವನೇ ವರ್ಷದ ಸಾರ್ವಜನಿಕ ಶ್ರೀ ಶಾರದಾ ಉತ್ಸವದ ಅಂಗವಾದ ಸಾಂಸ್ಕೃತಿಕ ನೃತ್ಯ ವೈವಿಧ್ಯ ಬೊಕ್ಕ ವಿಠಲ್ ನಾಯಕ್ ಕಲ್ಲಡ್ಕ ಬಳಗದಕ್ಲಿದ್ದು ಗೀತಾ ಸಾಹಿತ್ಯ ಸಂಭ್ರಮಲು ಬುಧವಾರ ನಡೆತಂಡು. परम प्रेम में राधिका कृष्णा परम उल्लास मधुर मिलन के क्षण रचे कण कण में महारास राधा कृष्णा राधा सुनी जो तेरी मुरली चली रे चली रे चल रे पिया मोरे वो जुल्मी गाऊं तेरे गीत क्यों लेने तेरे कंडोडू बुळे एड्डे बन्नग सुदेक संका कट्नग जवनियर लैन पड्नग ಪಶುಕ್ಲೆಗಳ ಎಡ್ಡೆ ಶಬ್ದಕ್ಕೆ ಏನ್ಪಾವಣಂಚಿನ ಪ್ರಯತ್ನ ಮಲ್ಪಾವಡು ನಮ್ಮ ಹುಚ್ಚುಗು ಸಮೇತ ಅಣ್ಣ ಇನ್ನಿತ ಜನರೇಷನ್ ನಮ್ಮ ಹಾಳಾಯ ಮೊಬೈಲ್ ಹಾಳಾಯ ಪಣ್ಪುಣೆ ಹಿಡ್ದು ಒಲ್ತುಡ್ದ ಇನ್ನು ಸರಿಮಲ್ಪುಣೆ ಒಂಚೂರು ಜಾಗೃತಿ ಪುಟ್ಟಾಯ್ಜಿಂದಾಂಡ ನನ್ನ ಭಂಗ ಉಂಡು ಅಲ್ಪದ ಪರಿಸ್ಥಿತಿ ಗಜ ಪಟ್ಟಿದ ಪರಿಸ್ಥಿತಿ ಏನು ಅಂಕಲ ಪರಿಯರ್ಲ
ಮೊಬೈಲ್ ತೊಳಾಯಿ ಪೋಯಿನೆಂದು 20 ಸ್ವೀಟ್ ಪಾಪದ ಆಯ್ದಾನ್ ಪುಣಿ ಜೋಕುಲ್ಲ ಆನ್ಲೈನ್ ಕ್ಲಾಸ್ ಉಳಾಯಿ ಪೋಯರು ಒಂಜಿ ಇಲ್ಲಾಲ ಒಂತನ ಪೊಣ್ಣು ಇಂಚನೆ ಬಾಕಿ 10 ನಿಮಿಷ ಅಣ್ಣ ಕಾರ್ ತಿರ್ದು ಪಾಡು ಜಲ್ ಇಲ್ಲಲ್ದಕ್ಕಳಿಗೆ ಹೇಳ್ತೇರು ಕಡಪ್ಪು ದೋಷ ದಿಪ್ಪು ಬಂಡೇರು ಪೋದು ಕುರ್ಕಾಯರು ಕುರ್ಕಾತುನ ಗಂಜಿನ ಆನ್ಲೈನ್ ಭರತನಾಟ್ಯ ಕ್ಲಾಸ್ ಶುರು ಆತಂಡು ಟೀಚರ್ ಉಂತಿ ಬೆಟ್ಟಿಗೆ ನೆಟ್ವರ್ಕ್ పోతుండు ನನ್ನ ಕಾರ್ ತಿರ್ದು ಬಾಡ್ರೆ ಟೀಚರೇ ಹೊತ್ತು ಮನೋಡಾತಿ ತಗೊಂಡು ಇತ್ತದ ಎಜುಕೇಶನ್ ಪಂಡ ನಮ್ಮನೆಡು ಏತ್ ಪಂಡನ ಆತಿ ಬೇತೆ ಅಲಜ್ಜಿ ಐಕಿ ಎಲ್ಲೇ ಜೋಕಲ್ನ ಎದುರುಡುಕೊಳ್ಳೊಂದು ಮೊಬೈಲ್ ತೊನಾಗ ಟಿವಿ ತೊನಾಗ ಅಂತ ಜಾಗ್ರತೆ ಅನ್ಪಳೆ ಅನ್ಪುಣ ಐಕಿ ಅಪ್ಪೆಮ್ಮೆ ಮಗೆಕೊಳ್ಳೊಂದು ಟಿವಿ ತೊಂದು ಇಪ್ಪನಾಗ ಒಂಜಿ ಚಾನಲ್ ಕಂಡಾ ಬಟ್ಟೆ ಎಲ್ಲಿಯ ಕುಂಟು ಪಾಡದು ನಲ್ಲಿ ತೊಂದುಲ್ಲಿರು ಬಾಲೆ ಗೊತ್ತುಂಡ ಬಾಲೆಕೆ ಉಂಡು ದಾಯಪ್ಪಾಕ ಲಂಚ ಮಲ್ಪುಣಿ ಅಮ್ಮೇರಿದ ಆಯ್ತಾ ಅನ್ಪುಣಿ ಯಾರು ಪಂಡರಿಗೆ ವಯನಾಡು ಮಗ ಪೂರ ಬೊಳ್ಳಗು ಪೋಂಡತ್ತ ಮುರಣಿ ಕುಂಟುಲ ಬೋತು ಅಂಚ ತಿಕ್ಕನೇನು ಪಾಡದು ನಲ್ಲಿ ತೊಂದುಲ್ಲೇರು ಸುದ್ದಿಗೊಂಚಲಿಗೆ ಸ್ವಾಗತ. ಮಂಜೇಶ್ವರ ಪಾವೂರು ಪೊಯ್ಯೆ ಶ್ರೀ ಚಾಮುಂಡೇಶ್ವರಿ ಮಂದಿರಡೆ ನವರಾತ್ರಿದ ವಿಶೇಷವಾದ ಯಕ್ಷಗಾನ ತಾಳಮದ್ದಲೆ ಬಕ್ಕ ಪೂಜಾ ಸೇವೆಗಳು ಪ್ರತಿದಿನ ನಡತೊಂದುಂಡು. ಬುಧವಾರ ರಾತ್ರಿ ಉದ್ಯಾವರ ಮಾಡ ಶ್ರೀ ಅರಸಕೃಪಾ ಹವ್ಯಾಸಿ ಯಕ್ಷಗಾನ ಮಂಡಳಿದ ಕ್ಲಿಡ್ದು ಬ್ರಹ್ಮ ಕಪಾಲ ಯಕ್ಷಗಾನ ತಾಳಮದ್ದಲೆ ಸೇವೆ ಅದು ರಾತ್ರಿ ಮಹಾಪೂಜೆ ನಡತಂಡು. ಮಂಜೇಶ್ವರ ಪಾವೂರು ಪೊಯ್ಯೆ ಶ್ರೀ ಚಾಮುಂಡೇಶ್ವರಿ ಮಂದಿರ ಬೊಕ್ಕ ಶ್ರೀ ಚಾಮುಂಡೇಶ್ವರಿ ಕೃಪಾಪೋಷಿತ ಯಕ್ಷಗಾನ ಕಲಾ ಸಂಗಡ್ ನವರಾತ್ರಿದ 9 ದಿನ ಪ್ರತಿದಿನ ಬಯ್ಯಗ್ ಯಕ್ಷಗಾನ ತಾಳಮದ್ದಲೆ ಕೂಟ ಆದ್ ರಾತ್ರಿಡು ವಿಶೇಷ ಪೂಜೆ ನಡಪುನ ವಾಡಿಕೆ. ಈ ಸರ್ತಿದ ನವರಾತ್ರಿ ಉತ್ಸವ ಅಕ್ಟೋಬರ್ 3 ತಾರೀಕಿಗೆ ಶುರುವಾದ 12 ತಾರೀಕು ಮುಟ ನಡತೊಂದುಂಡು. ಉದ್ಯಾವರ ಮಾಡ ಶ್ರೀ ಅರಸುಕೃಪಾ ಹವ್ಯಾಸಿ ಯಕ್ಷಗಾನ ತಂಡದಕ್ಲು ಬುಧವಾರ ಬಯ್ಯದ ಯಕ್ಷಗಾನ ಕಲಾ ಸೇವೆಯಾದ ಬ್ರಹ್ಮ ಕಪಾಲ ತಾಳಮದ್ದಲೆ ಕೂಟ ನಡಪಾದ್ ಕೊರಿಯರು. ಭಕ್ತಿಯುಳಂಬಿಕಾ ಸುತ ವಿಘ್ನರಾಜನ ಹಿರಿದು ಸಂಸ್ತುತಿಸಿ ದುರುಳರ ಭಯ ಉಂಟಾಯಿತು, ಅದನ್ನು ನಿವಾರಿಸಿಕೊಡಬೇಕು ದೇವರೇ ಅಂತ ಗೋಳಿಡುತ್ತಾ ಬರುವವನು. ಆದ್ರೆ ಇಂದು ಹಾಗೆ ಬಂದವನಲ್ಲ. ಮತ್ತೆ ದೇವರೇ, ಪರಮ ಪ್ರದೋಷವಾದಂತಹ ಕಾಲ ಸನ್ನಿಹಿತವಾಗುತ್ತಾ ಉಂಟು. ಈ ಪ್ರದೋಷ ಕಾಲದಲ್ಲಿ ನಿನ್ನನ್ನು ಅರ್ಚಿಸಬೇಕು, ಪೂಜಿಸಬೇಕು. ಆ ಕಾರಣಕ್ಕೆ ಬೇಕಾಗಿ ನೀನು ಸ್ವರ್ಗಕ್ಕೆ ಬರಬೇಕು ಅಂತ ಭಿನ್ನವಿಸಿಕೊಂಡ. ನಿತ್ಯವೂ ನನ್ನನ್ನು ಕಾಣುವುದಕ್ಕೆ ಬೇಕಾಗಿ ಅನೇಕ ಮಂದಿ ಋಷಿಮುನಿಗಳು ಇಲ್ಲಿಗೆ ಬರುತ್ತಾರೆ, ನನ್ನನ್ನು ಪೂಜಿಸುತ್ತಾರೆ, ಬೇಕಾದಂತಹ ಇಷ್ಟಾರ್ಥವನ್ನೆಲ್ಲ ಪಡೆದುಕೊಂಡು ಹೋಗುತ್ತಾರೆ. ದೇವೇಂದ್ರನು ಹಾಗೇ ಬರಬಹುದಾಗಿತ್ತು, ನನ್ನನ್ನು ಕೈಲಾಸದಲ್ಲೇ ಪೂಜಿಸಿ ಬೇಕಾದಾಗೆ ಅನುಗ್ರಹವನ್ನು ಪಡೆದು ತೆರಳಬಹುದಾಗಿತ್ತು. ಆದ್ರೆ ಹಾಗಲ್ಲ. ದೇವರೇ, ನೀನು ಸ್ವರ್ಗಕ್ಕೆ ಬರಬೇಕು, ಸಮಸ್ತವಾದಂತಹ ದೇವತಿಂತಿನಿಗಳಿಗೆ ನಿನ್ನ ಅನುಗ್ರಹದ ರಕ್ಷೆ ಸಿಗಬೇಕು. ನೀನು ಆ ಕಾರಣಕ್ಕೆ ಬೇಕಾಗಿ ಪ್ರದೋಷ ಕಾಲದಲ್ಲಿ ಪೂಜೆಯನ್ನು ಮಾಡಬೇಕೆನ್ನುವಂತ ಸಂಕಲ್ಪಕ್ಕೆ ನಾನು ಬದ್ಧನಾಗಿದ್ದೇನೆ, ಬರಬೇಕು ಅಂತ ಹೇಳಿದ. ದೇವೇಂದ್ರನಲ್ವೋ, ಅವನ ಅಪೇಕ್ಷೆ ಏನುಂಟು ಅದನ್ನು ತಿರಸ್ಕರಿಸುವುದಕ್ಕಾಗಲಿಲ್ಲ. ಬರುತ್ತೇನೆ ಅಂತ ಹೇಳಿದೆ. ಮುಗಿಸಿದೆ. ಈ ಕ್ರತುವಿನ ಮೂಲಕ ಸುಪುತ್ರಿಯೊಬ್ಬಳನ್ನು ಪಡೆದೆ, ಅರ್ಥಾತ್ ಹೆಣ್ಣೊಬ್ಬಳನ್ನು ಪಡೆದೆ. ಯಾಗದಿಂದ ಉದಿಸಿ ಬಂದವಳು ಅವಳು. ಅವಳ ಚೆಲುವಿಕೆ ಹೇಗೆ ಅಂತ ಹೇಳಿದರೆ, ಹೇಗೆ ಚಂದ್ರನಿಗೆ ಮರೆಮಾಚುವ ಮೋಡಗಳು ಹೇಗೆ ಚಂದ್ರನನ್ನು ಕಾಣದ ಹಾಗೆ ಮಾಡುವಾಗ ಆ ಮೋಡಗಳು ಮರೆಯಾದರೆ
ಎದ್ದು ಕಾಣುವಂತಹ ಪೂರ್ಣಿಮೆಯ ಚಂದ್ರ ಯಾವ ರೀತಿಯಲ್ಲಿ ಶೋಭಿಸುತ್ತಾನೋ ಅದೇ ರೀತಿಯಲ್ಲಿ ಶೋಭಾಯಮಾನವಾದಂತಹ ಹುಡುಗಿ, ಆ ಹುಡುಗಿಗೆ ಅನ್ವರ್ಥವಾಗಿ ಶಾರದೆ ಎಂದು ಹೆಸರಿಟ್ಟೆ. ಶಾರದೆ ಎನ್ನುವಂತಹ ಅನ್ವರ್ಥ ನಾಮದಿಂದ ಪೂರ್ಣ ಚಂದ್ರನಂತೆ ಶೋಭಿಸುತ್ತಾ ಕಾಂತಿಯುಕ್ತವಾಗಿ ಇರುವಂತಹ ಅವಳನ್ನು ಆದರ್ಶವಾಗಿ ಬೆಳೆಸಿದೆ. ಮಗಳೇ ಜನಕ, ಬಹಳ ಆತುರವಾಗಿಯೋ ಅಥವಾ ನಿಧಾನವಾಗಿಯೋ ಎರಡೂ ಅಲ್ಲದ ರೀತಿಯಲ್ಲಿ ಅಂತೂ ತಂದೆಯ ಬಳಿಗೆ ಬಂದು ಏನನ್ನೋ ಹೇಳಬೇಕು, ಆದರೆ ಹೇಗೆ ಹೇಳುವುದು ಎನ್ನುವಂತಹ ಸಂಕೋಚದ ದುಗುಡದ ಮನೋಭಾವ. ಹಾಗಿದ್ದರೆ ಈ ಹೆಜ್ಜೆ ಭಾರವಾಗಲು ಕಾರಣ ಏನು? ಹೆಜ್ಜೆ ಭಾರವಾಗಿ ಬರಬೇಕಿದ್ದರೆ ಅದು ಮನಸ್ಸು ಭಾರವಾಗಿದ್ದರೆ ಹೆಜ್ಜೆ ಭಾರವಾಗುತ್ತದೆಯಂತೆ. ಹೋಗುವುದೋ ಬೇಡವೋ? ಹೋದರೆ ಏನು ಹೇಳುವುದು, ಹೇಗೆ ಹೋಗುವುದು? ಈ ರೀತಿಯಾದಂತಹ ಮನೋಭಾವ ಎಲ್ಲವೂ ನಿನ್ನಲ್ಲಿ ಕಾಣುತ್ತಾ ಇದೆ. ಯಾವಾಗಲೂ ಚುರುಕಾಗಿ ಚುರುಕುತನದಿಂದ ಓಡೋಡಿ ಬರುವವಳು ನೀನು. ನಿಂತಾಗ ಮರಡಿಯಾದಂತಹ ಕುಮುದಿನಿಯು ಅವರ ಜೊತೆಗೆ ಬೇಕಾದಂತಹ ಪರಿಪಾಠದಂತ ಯಾವುದೇ ಬೇಕಾದಂಥ ಸತಿ ಧರ್ಮಕ್ಕೆ ಬೇಕಾದಂಥ ಆ ಪಾಠವನ್ನು ಉಳಿದ ಸಖಿಯರಿಗೆಲ್ಲ ಹೇಳಿಕೊಡುತ್ತಾ ಮನೆಯಲ್ಲಿ ಕೂಡ ಒಂದು ರೀತಿಯ ಶಿಕ್ಷಣವೇ ನಡೀತಾ ಇದೆ. ಹಾಗಿದ್ದರೆ ಅವರ ಜೊತೆಯಲ್ಲಿ ಇವತ್ತು ಕುಮಿದಿನಿ ಇದ್ದಾಳೆ ಎಂಬಾಗ ನೇರಾಗಿ ನನಗೆ ವರುಣಲೋಕಕ್ಕೆ ಹೋಗಬೇಕು ಅಂತ ಇದ್ದರೆ ಮನೆಯಲ್ಲೆಲ್ಲ ಶುಚಿಗೊಳಿಸಿ ಹಾಗೆ ಕೈಯಲ್ಲಿ ದಂಡ ಕಮಂಡಲ ಬೇಕಾದ ಕುಶ ಸಮಿತಿಗಳನ್ನೆಲ್ಲ ಹಿಡ್ಕೊಂಡು ಆ ಕಡೆಗೆ ತೆರಳಬೇಕಾಗಿದೆ. ಆ ಕಡೆಗೆ ತೆರಳುತ್ತೇನೆ. ಅದ್ಯಾರು ಸ್ವಾಮಿ? ಧನ್ಯನಾದೆ 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 ಮುನಿವರೇಣ್ಯನೇ ತಲಪಾದ ದೇವನ್ನು ಕಂಡು ಪುಣ್ಯ ಚರಿತನೇ. ಧನ್ಯನಾದೆ ಮುನಿವರೇಣ್ಯನೇ ತಲಪಾದ ದೇವನ್ನು ಕಂಡು ಪುಣ್ಯ ಚರಿತನೇ. ಮುನ್ನಗೈದ ಪಾಪವೆಲ್ಲ ನಿನ್ನ ದಯದಿ ಮಾಯವಾಯ್ತು. ಮುನ್ನಗೈದ ಪಾಪವೆಲ್ಲ ನಿನ್ನ ದಯದಿ ಮಾಯವಾಯ್ತು. ರಾತ್ರೆಡು ನವರಾತ್ರಿದ ಮಹಾಪೂಜೆಯಾದ ಶ್ರೀ ಗುಳಿಗ ಸಾನ್ನಿಧ್ಯಡ್ ಪರ್ವ ಸೇವೆಯಾದ ಪ್ರಸಾದ ವಿತರಣೆ ನಡೆತಂಡು. ಮಲ್ತದೆ ನನಾಥ ಹೆಚ್ಚಿಗೆ ಅನ್ನದಾನ ಸೇವೆ ಕೊರ್ಪುನವಳು ಅಕ್ಲೆಗೆ ಸಕಲ ರೀತಿಯ ಆರೋಗ್ಯಲ ಸೌಭಾಗ್ಯಲ ಕರುಣಿಸಾವುಡು ಒಂದು ಪಂಡದು ಪ್ರಾರ್ಥನೆ ಮಂತೊನ್ನೊಟ್ಟಿಗೆನೆ ಇನಿತ್ತ ಈ 7ನೇ ದಿನ ತಾನಿ ಬರ್ತದೆ. ಈ ಕ್ಷೇತ್ರಗೂ ಬರ್ತದೆ. ಪೂತ ಪೂಜೆನ ಶ್ರೀದೇವಿಗೆ ಕೊರ್ನಕ್ಕೆ ಉಳ್ಳೇರು ಅರಸ ಪೂಜಾರಿ ಕುದುಕೂರಿ ಕಿರಣ್ ಚೇಂಡೇಲು ಪದವು
ವಿಮಲ ಕೊರಗಪ್ಪ ಚೇಂಡೆಲ್ ಪದವು, ಲತೀಶ್ ಹರ್ಷಿತಾ ಭುವನೇಶ್ ಕೊಡ್ಡೆ, ಯಜ್ಞೇಶ್ ಚೇಂಡೆಲ್ ಪದವು, ರಮ್ಯಾ ರವೀನ್ ಯಾಸ್ಮಿ ಪೂರ್ಣವಾಯಿನಂಚಿನ ಅನುಗ್ರಹ ಬೇರೆದು ಕಾಪಾಡದು ಸಂರಕ್ಷಣೆ ಮಲ್ತು ಕೊರಡು ಪಂಡದು ಆ ದಿವ್ಯ ಸನ್ನಿಧಿರ ಪ್ರಾರ್ಥನೆ ಮಂತು ಮಲ್ತೊಂಡಂಚಿನ ಪ್ರಾರ್ಥನೆ ಕುರ್ನಂಚಿನ ಸೇವೆ ಬಂದು ಗೋಪಾಲೆ ಅಂಚಿನ ಶಶಿಕಲ ಅಂಚಿನ ಕೃಷ್ಣಪ್ಪ ನೆಕ್ಕಲ ಮೆಕ್ಕಲನ ಪರವಾದಾಂಡ ಮೆಕ್ಕಲು ಕೊರ್ನಂಚಿನ ಸೇವೆನ ಸಂತೋಷ ಮಲ್ತದ ಆ ಗುಳಿಗೇಶ್ವರಲ ಸ್ವೀಕಾರ ಮಲ್ತದೆ ದುಂಬುಗ ಅಕ್ಲು ಮನಸ್ಸಿನ ನೆನಪಿನಂಚಿನ ಸದುದ್ದೇಶವನ್ನು ಮಾತ್ರ ನೆರವೇರಿಸಾದು ಕೊರದು ಅಕ್ಲನ ಜೀವನಡು ಸುಖ ಶಾಂತಿ ನೆಮ್ಮದಿ ಆಯುಷ ಆರೋಗ್ಯ ಭಾಗ್ಯ ವಿದ್ಯಾಬುದ್ಧಿಯನ್ನು ಕರುಣಿಸಾದು ಊಟ ಪೂಜೆ ಎಲ್ಲ ಅಂಚನೆ ಇನ್ನಿತ ಈ 7ನೇ ದಿನ ತಾನೇ ಈ ಕ್ಷೇತ್ರವು ಬರ್ತದೆ ಕಲಾ ಸೇವೆ ಮಂತ್ರಂಚಿನ ಕಲಾಭಿಮಾನ್ಯಗಳ ಆ ಊರ ಪರ ಊರ ಸದ್ಭಕ್ತ ಬಾಂಧವ್ಯರಿಗೆ ಮಾತೆರೆಗಳ ಅಕ್ಲು ಮನಸ್ಸಿನ ಪ್ರಾರ್ಥನೆ ಮಂತನಾಡಿಗೆ ಅಕ್ಲ ಮನಸ್ಸಿನ ಪ್ರಾರ್ಥನೆಯನ್ನು ನೆರವೇರಿಸಾದು ಕೊರದು ಸಂತೋಷ ಮಲ್ತದೆ 7ನೇ ದಿನದ ಸೇವೆನ ಆ ಗುಳಿಗೇಶ್ವರಗಳ ಸ್ವೀಕಾರ ಮಲ್ತದೆ ಮಾತೆರೆಗಳ ಪೂರ್ಣವಾಯಿನಂಚಿನ ಅನುಗ್ರಹ ಬೇರೆದು ಕಾಪಾಡದು ಸಂರಕ್ಷಣೆ ಮಲ್ತು ಕೊರಡು ಬಂಡದು ಪ್ರಾರ್ಥನೆ ಮಲ್ತವನು ಸಂತೋಷದ ಸ್ವೀಕಾರ ಮಾಡ್ತದೆ ಕಲಾ ಸೇವೆ ಮಾಡ್ತಾರೆ ಆರೋಗ್ಯದ ಸೌಭಾಗ್ಯವನ್ನು ಕರುಣಿಸಾದೆ ನಿಖಲು ಓಡಬಹುದು ಕಲಾ ಸೇವೆ ಮಾಡ್ತಿಲ್ಲ ಕಲಾ ಸೇವೆಯ ಕೀರ್ತಿ ಪತಾಕಿನ ಹಾರಿಸಿದವರು ಆ ಚಾಮುಂಡೇಶ್ವರಿ ಮಾತೆಯ ಗುಳಿಗೇಶ್ವರಿಯ ನಿಮಗೆ ಪೂರ್ಣವಾಗಿ ಅನುಗ್ರಹ ಕಾಪಾಡಿ ಸಂರಕ್ಷಣೆ ಶ್ರೀ ಚಾಮುಂಡೇಶ್ವರಿ ಮಂದಿರ ಬೊಕ್ಕ ಶ್ರೀ ಚಾಮುಂಡೇಶ್ವರಿ ಕೃಪಾಪೋಷಿತ ಯಕ್ಷಗಾನ ಕಲಾ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಕಾರ್ಯಕ್ರಮದ ಮುತಾಲಿಕೆಡಿದ್ದಾರೆ. ಮುಖ್ಯದ ಬಂಧುಲೆ ಇಡಗ ಪೊಸಕೊರಲ್ದ ಇನ್ನಿತ ಸುದ್ದಿ ಒಂಜಲ ಮುಗಿತೊಂದಲ್ಲ ನಿರಂತರ ಸುದ್ದಿ ವಿಶೇಷತೆಗಳಿಗೆ ಅಪಲಾತು ಒಂದು ಪ್ಲೇ ಪೊಸಕೊರಲ್ 24/7.